ಮಾತಾಜಿ ನೀವೇ ಶೇರ್ ಮಾಡಿದ್ರೆ ಲ್ಯಾಪ್ಟಾಪ್ ಅಲ್ಲಿ ಆಗುದಿಲ್ಲ. ಓಕೆ ಮಾತಾಜಿ. ನೀವು ಹೋಗಷ್ಟು ಇದ್ದೀರಲ್ಲ. ಓಕೆ ಓಕೆ ಮಾತಾಜಿ. ಈಗ ವಾಯ್ಸ್ ಕ್ಲಿಯರ್ ಆಯ್ತಾ? ಈಗ ಹೌದು ಮಾತಾಜಿ. ಹಾ ಮಾತಾಜಿ ಬರ್ತಾ ಇದೆ, ನೀಟಾಗಿ ಬರ್ತಾ ಇದೆ ಮಾತಾಜಿ, ಕ್ಲಿಯರ್ ಇದೆ. ಅದೇ ಯಾವಾಗಲೂ ಸ್ವಲ್ಪ ಹೊತ್ತಾದ ನಂತರ ಬರುವುದು. ಹಾ 120. ನಿನ್ನ ಜೀವತತ್ವ ಲಿಖಿ ಪರತತ್ವ ಅಚಿನ ಕರೆಲ ಶ್ರೇಷ್ಠ ಈಶ್ವರ ಮಹತ್ವ. ಅಷ್ಟು ತನಕ ನಾನೇ ಓದ್ತೇನೆ ವರ್ಡ್ ಬೈ ವರ್ಡ್. ಅವ್ರ ಸ್ಕ್ರೀನ್ ಬಂತು, ಸ್ಕ್ರೀನ್ ಬಂತು. ಹೇನ ಜೀವ ತತ್ವ ಲಿಖಿ ಪರತತ್ವ ಅಚನ ಕರಿಲ ಶ್ರೇಷ್ಠ ಈಶ್ವರ ಮಹತ್ವ. ಯಾರು ಓದ್ಲಿಕ್ಕೆ ಮಾತಾಜಿ? ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಪ್ರೇಮ ರಾಘವ ಮಾತಾಜಿ ಓದಿ. ಪ್ರೇಮ ರಾಘವ ಮಾತಾಜಿ. ಪಾರ್ವತಮ್ಮ ಮಾತಾಜಿ, ಪ್ರೇಮ ರಾಘವ ಮಾತಾಜಿ ಓದಿ. ಶ್ಲೋಕ 120. ಹೇನ ಜೀವ ತತ್ವ ಲಂಜಲಿಖಿ ಪರತತ್ವ ಅಚನ್ನ ಕರಿಲ ಶ್ರೇಷ್ಠ ಈಶ್ವರ ಮಹತ್ವ. ಹೇನ ಅಂತಹ ಹೀನ ಸ್ಥಿತಿ, ಜೀವತತ್ವ ಜೀವಿಗಳು, ಲಂಜ ಅವರನ್ನು ತೆಗೆದುಕೊಳ್ಳುವುದು, ಲಿಖಿ ಬರೆದ, ಪರತತ್ವ ಪರಮನಾಗಿ, ಅಚನ್ನ ಅಚ್ಚಾದಿಸುವುದು, ಕರಿಲ ಮಾಡಿದ, ಶ್ರೇಷ್ಠ ದೇವೋತ್ತಮ ಪರಮ ಪುರುಷ ಈಶ್ವರ ಪ್ರಭುವಿನ ಮಹತ್ವ ಮಹಿಮೆಗಳು. ಅನುವಾದ ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಮಾಯವಾದ ತತ್ವಜ್ಞಾನವು ಎಷ್ಟು ಅತಪತನಗೊಂಡಿದೆ ಎಂದರೆ ನಗಣ್ಯರಾದ ಜೀವಿಗಳನ್ನು ಪರಮಸತ್ಯನಾದ ಪ್ರಭುವಾಗುವಂತೆ ಕರೆದೊಯ್ಯುತ್ತಿದೆ. ಹೀಗೆ ಪರಮ ಸತ್ಯನ ಶ್ರೇಷ್ಠತೆ ಮತ್ತು ಮಹಿಮೆಯನ್ನು ಅದ್ವೈತವಾದದಿಂದ ಆಚ್ಛಾದಿಸುತ್ತದೆ. ಭಾವಾರ್ಥ. ಈ ಸಂಬಂಧವಾಗಿ ಶ್ರೀಲ ಭಕ್ತಿ ವಿನೋದ ಠಾಕೂರರು ಹೀಗೆ ವ್ಯಾಖ್ಯಾನ ಮಾಡುತ್ತಾರೆ. ಎಲ್ಲಾ ವೈದಿಕ ಧರ್ಮ ಗ್ರಂಥಗಳಲ್ಲೂ ಜೀವತತ್ವ ಅಂದರೆ ಜೀವಿಗಳ ಸತ್ಯವು ಪ್ರಭುವಿನ ಶಕ್ತಿಗಳಲ್ಲಿ ಒಂದು ಎಂದು ಪ್ರಸ್ತಾಪಿಸಲಾಗಿದೆ. ಜೀವಿಯು ಪರಾತ್ಪರನ ಅತ್ಯಂತ ಸೂಕ್ಷ್ಮವಾದ ಕಿಡಿ ಎನ್ನುವುದನ್ನು ಒಪ್ಪಿಕೊಳ್ಳದೆ ಜೀವತತ್ವವನ್ನು ಪರಬ್ರಹ್ಮನ್ ಅಥವಾ ದೇವೋತ್ತಮ ಪರಮ ಪುರುಷನೊಡನೆ ಸಮಾನವೆಂದು ಹೋಲಿಸಿದರೆ ಅಂತಹವನ ಸಮಸ್ತ ತತ್ವಜ್ಞಾನವು ತಪ್ಪು ತಿಳುವಳಿಕೆಯನ್ನು ಆಧರಿಸಿದೆ ಎಂದು ತಿಳಿಯಬೇಕು. ದುರ್ದೈವದಿಂದ ಶ್ರೀಪಾದ ಶಂಕರಾಚಾರ್ಯರು ಬುದ್ಧಿಪೂರ್ವಕವಾಗಿ ಜೀವತತ್ವ ಅಥವಾ ಜೀವಿಗಳು ಪರಮ ಪ್ರಭುವಿಗೆ ಸಮ ಎಂದು ಘೋಷಿಸಿದರು. ಆದ್ದರಿಂದ ಅವರ ಸಮಸ್ತ ತತ್ವಜ್ಞಾನವು ತಪ್ಪು ತಿಳುವಳಿಕೆಯನ್ನು ಆಧರಿಸಿದೆ. ಅದು ಜನರನ್ನು ತಪ್ಪು ದಾರಿಗೆಳೆದು ನಾಸ್ತಿಕರನ್ನಾಗಿ ಮಾಡುತ್ತದೆ. ಅವರ ಜೀವನದ ಉದ್ದೇಶವು ಈಡೇರದೆ ಉಳಿಯುತ್ತದೆ. ಭಗವದ್ಗೀತೆಯಲ್ಲಿ ವರ್ಣಿಸಿರುವಂತೆ ಮಾನವ ಜೀವನದ ಉದ್ದೇಶವು ಪರಮ ಪ್ರಭುವಿಗೆ ಶರಣಾಗುವುದು ಮತ್ತು ಅವನ ಭಕ್ತನಾಗುವುದು. ಆದರೆ ಮಾಯವಾದ ತತ್ವಜ್ಞಾನವು ದೇವೋತ್ತಮ ಪರಮ ಪುರುಷನ ಅಸ್ತಿತ್ವವನ್ನೇ ತಿರಸ್ಕರಿಸುವಂತೆ ಮತ್ತು ತಾನೇ ಪರಮ ಪ್ರಭು ಎಂದು ಹೋಗುತ್ತಾಡುವಂತೆ ವ್ಯಕ್ತಿಯನ್ನು ತಪ್ಪು ದಾರಿಗೆಳೆಯುತ್ತದೆ. ಹೀಗೆ ಅದು ಕೋಟ್ಯಾಂತರ ಮುಕ್ತ ಜನರನ್ನು ತಪ್ಪು ದಾರಿಗೆಳೆದಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಇನ್ನು ಶ್ವೇತಾ ಮಾತಾಜಿ ಓದಿ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಶಕ್ತಿವಂತನೆಂದು ಐಹಿಕ ಅಥವಾ ಆಧ್ಯಾತ್ಮಿಕವಾದ ಪ್ರತಿಯೊಂದು ಅವನಿಂದ ಹೊರಹೊಮ್ಮಿದೆ ಎಂದು ವ್ಯಾಸ ಮಹರ್ಷಿಗಳು ವೇದಾಂತ ಸೂತ್ರದಲ್ಲಿ ವರ್ಣಿಸಿದ್ದಾರೆ. ಪರಬ್ರಹ್ಮನ್ ಆದ ಪ್ರಭುವು ಪ್ರತಿಯೊಂದರ ಮೂಲ ಅಥವಾ ಆಕಾರ. ಜನ್ಮಾದ್ಯಸ್ಯ ಯತಃ ಉಳಿದ ಎಲ್ಲ ಅಭಿವ್ಯಕ್ತಿಗಳು ಪ್ರಭುವಿನ ವಿವಿಧ ಶಕ್ತಿಗಳ ಹೊರಹೊಮ್ಮುವಿಕೆಗಳು. ಇದನ್ನು ವಿಷ್ಣು ಪುರಾಣದಲ್ಲಿಯೂ ದೃಢಪಡಿಸಲಾಗಿದೆ. ಏಕದೇಶ ಸ್ಥಿತಸ್ಯ ಜ್ಞೇರ್ ಜ್ಯೋತ್ಯಸ್ಯ ವಿಸ್ತಾರಿಣಿ ಯತಃ ಪರಸ್ಯ ಬ್ರಹ್ಮನ ಶಕ್ತಿಸ್ ತತೇಧಂ ಅಖಿಲಂ ಜಗತ್
ಈ ಜಗತ್ತಿನಲ್ಲಿ ನಾವು ಏನನ್ನೂ ನೋಡಲಿ ಅದು ಕೇವಲ ದೇವೋತ್ತಮ ಪರಮ ಪುರುಷನ ವಿವಿಧ ಶಕ್ತಿಗಳ ವಿಸ್ತರಣೆಯೇ ಆಗಿರುತ್ತದೆ. ಅವನು ಯಥಾವತ್ ಅಗ್ನಿಯಂತಿದ್ದಾನೆ. ಅಗ್ನಿಯು ಒಂದೇ ಕಡೆ ನೆಲೆಸಿದ್ದರೂ ದೂರಕ್ಕೆ ಬೆಳಕನ್ನು ಚೆಲ್ಲುತ್ತದೆ. ಇದು ಕಣ್ಣಿಗೆ ಕಟ್ಟುವಂತಹ ಸಾದೃಶ್ಯವಾಗಿದೆ. ಹಾಗೆಯೇ ಐಹಿಕ ಜಗತ್ತಿನ ಪ್ರತಿಯೊಂದು ಸೂರ್ಯನ ಶಕ್ತಿಯಾದ ಬೆಳಕಿನಲ್ಲಿ ಅಸ್ತಿತ್ವ ಹೊಂದಿದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ದೇವೋತ್ತಮ ಪರಮ ಪುರುಷನ ಆಧ್ಯಾತ್ಮಿಕ ಮತ್ತು ಐಹಿಕ ಶಕ್ತಿಗಳು ಆಧರಿಸಿ ಅಸ್ತಿತ್ವದಲ್ಲಿದೆ ಎಂದು ಹೇಳಲಾಗಿದೆ. ಹೀಗೆ ಕೃಷ್ಣನು ತನ್ನ ಧಾಮದಲ್ಲಿ ಅಂದರೆ ಗೋಲೋಕ ನಿವಸತಿ ಅಖಿಲಾತ್ಮ ಭೂತಃ ನೆಲೆಸಿ ಗೋಪಾಲ ಬಾಲಕರು ಮತ್ತು ಗೋಪಿಕೆಯರೊಡನೆ ದಿವ್ಯ ಲೀಲೆಗಳನ್ನು ಅನುಭೋಗಿಸುತ್ತಿದ್ದರೂ ಅಲ್ಲೆಲ್ಲಿಯೂ ಅಸ್ತಿತ್ವದಲ್ಲಿದ್ದಾನೆ. ಈ ಬ್ರಹ್ಮಾಂಡದ ಅಣುಗಳಲ್ಲಿಯೂ ಇದ್ದಾನೆ. ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥ. ಇದು ವೈದಿಕ ಸಾಹಿತ್ಯದ ತೀರ್ಮಾನ. ದುರ್ದೈವದಿಂದ ಮಾಯಾವಾದ ತತ್ವಜ್ಞಾನವು ಜೀವಿಯ ಪ್ರಭು ಎಂದು ಜನರನ್ನು ದಾರಿ ತಪ್ಪಿಸಿ ಜಗತ್ತಿನಾದ್ಯಂತ ಹಾವಳಿಯನ್ನು ಉಂಟು ಮಾಡಿದೆ ಮತ್ತು ಬಹುಪಾಲು ಎಲ್ಲರನ್ನೂ ದೈವರಹಿತ ಸ್ಥಿತಿಗೆ ದೂಡಿದೆ. ಹೀಗೆ ಮಾಯಾವಾದಿ ತತ್ವಜ್ಞಾನಿಗಳು ಪರಮ ಪ್ರಭುವಿನ ಮಹಿಮೆಗಳನ್ನು ಆಚ್ಛಾದಿಸುವ ಮೂಲಕ ಮಾನವ ಸಮಾಜಕ್ಕೆ ಅತ್ಯಂತ ದೊಡ್ಡ ಅಪಚಾರವನ್ನು ಮಾಡಿದ್ದಾರೆ. ಮಾಯಾವಾದಿ ತತ್ವಜ್ಞಾನಿಗಳ ಇಂತಹ ಅತ್ಯಂತ ಹೀನವಾದ ಕಾರ್ಯಚಟುವಟಿಕೆಗಳನ್ನು ಪ್ರತಿರೋಧಿಸಲು ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರಸ್ತುತಪಡಿಸಿದ್ದರು. ಹರೇರ್ ನಾಮ ಹರೇರ್ ನಾಮೈವ ಕೇವಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರತ್ನಾ ಬಸವರಾಜ್ ಮಾತಾಜಿ ಓದಿ. ರತ್ನಾ ಬಸವರಾಜ್ ಮಾತಾಜಿ. ರತ್ನಾ ಮಾತಾಜಿ. ಶಾಂತಿ ರೂಪಿಣಿ ಮಾತಾಜಿ ಓದಿ. ಶಾಂತಿ ರೂಪಿಣಿ ಮಾತಾಜಿ. ಶುಭಾಂಗಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮಾತಾಜಿ ಒಂದ್ ಸ್ವಲ್ಪ ಹೇಳಿ ಮಾತಾಜಿ ಎಲ್ಲಿಂದ. ಹರೇರ್ ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿರ್ ಅನ್ಯತಾ. ಸಿಕ್ತು ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ. ಹರೇರ್ ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿರ್ ಅನ್ಯತಾ. ಜಗಳ ಮತ್ತು ಆಷಾಢ ಭೂತಿತನಗಳಿಂದ ಕೂಡ ಈ ಯುಗದಲ್ಲಿ ಪ್ರಭುವಿನ ಪವಿತ್ರ ನಾಮ ಒಂದೇ ವಿಮೋಚನೆಯ ಮಾರ್ಗ. ಬೇರೆ ದಾರಿ ಇಲ್ಲ. ಜನರು ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಲ್ಲಿ ಮಗ್ನರಾಗಬೇಕು. ಆಗ ಮಾಯಾವಾದಿ ತತ್ವಜ್ಞಾನಿಗಳು ಬೋಧಿಸಿದಂತೆ ತಾವು ದೇವೋತ್ತಮ ಪರಮ ಪುರುಷರಲ್ಲ, ಬದಲಿಗೆ ಪ್ರಭುವಿನ ಶಾಶ್ವತ ದಾಸರು ಎಂದು ಕ್ರಮೇಣ ಅರ್ಥ ಮಾಡಿಕೊಳ್ಳುತ್ತಾರೆ. ವ್ಯಕ್ತಿಯು ಪ್ರಭುವಿನ ದಿವ್ಯ ಸೇವೆಯಲ್ಲಿ ಮಗ್ನನಾಗುತ್ತಿದ್ದಂತೆಯೇ ಮುಕ್ತನಾಗುತ್ತಾನೆ. ಮಾಂಚ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸ ಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲೂ ಪತನ ಹೊಂದದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಹೀಗೆ ಅವನು ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಭಗವದ್ಗೀತೆಯಲ್ಲಿ 14.26. ಆದ್ದರಿಂದ ದೇವರಿಲ್ಲ ಅಥವಾ ದೇವರಿದ್ದಾರೆ, ಅವನು ನಿರಾಕಾರ ಮತ್ತು ತಾನು ಕೂಡ ದೇವರು ಎಂದು ಭಾವಿಸುವ ಮೂರ್ಖ ಜೀವಿಗಳಿಗೆ ಹರೇ ಕೃಷ್ಣ ಆಂದೋಲನ ಅಥವಾ ಕೃಷ್ಣ ಪ್ರಜ್ಞೆ ಆಂದೋಲನ ಒಂದೇ ಆಶಾದೀಪವಾಗಿದೆ. ಈ ತಪ್ಪು ಗ್ರಹಿಕೆಗಳು ಬಹಳ ಅಪಾಯಕಾರಿ. ಅವುಗಳನ್ನು ತಡೆದುಹಾಕಲು ಇರುವ ಏಕಮೇವ ಮಾರ್ಗವೆಂದರೆ ಹರೇ ಕೃಷ್ಣ ಆಂದೋಲನದ ಪ್ರಸಾರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಮಾಯವಾದ ತತ್ವಜ್ಞಾನವು ಅದು ಎಷ್ಟು ಅಧಪತನಗೊಂಡಿದೆ ಅಂತ ಹೇಳಿದ್ರೆ, ನಗಣ್ಯರಾದ ಈ ಜೀವಿಗಳು ಅವುಗಳ ಪರಮ ಸತ್ಯರಾದ ಪ್ರಭುವಾಗುವಂತೆ ಕರೆದೊಯ್ಯುತ್ತಾ ಇದೆ. ಹೀಗೆ ಪರಮಸತ್ಯನ ಶ್ರೇಷ್ಠತೆ ಮತ್ತು ಮಹಿಮೆಯನ್ನು ಅದ್ವೈತವಾದದಿಂದ ಆಚ್ಛಾದಿಸುತ್ತದೆ. ಇದನ್ನು ಶ್ರೀಲ ಪ್ರಭುಪಾದ್ ಕಿ ಜಯ. ಪ್ರಭು ಭಾನುವಾದ ಭಾವಾರ್ಥ ಬ್ರಹ್ಮ ಶ್ರೀಲ ಪ್ರಭುಪಾದ್ ಕಿ ಜಯ. ಈ ಸಂಬಂಧವಾಗಿ ಶ್ರೀಲ ಭಕ್ತಿ ವಿನೋದ ಠಾಕೂರರು ಈ ರೀತಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಎಲ್ಲ ವೈದಿಕ ಧರ್ಮ ಗ್ರಂಥಗಳಲ್ಲೂ ಜೀವತತ್ವ ಅಂದರೆ ಜೀವಿಗಳ ಸತ್ಯವು ಅದು ಭಗವಂತನ ಆ ಶಕ್ತಿಗಳಲ್ಲಿ ಒಂದು ಅಂತೇಳಿ
ಇಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಹಾಗೆ ಜೀವಿಯು ಪರಾತ್ಪರನ ಅತ್ಯಂತ ಸೂಕ್ಷ್ಮವಾದ ಒಂದು ಕಿಡಿ ಎನ್ನುವುದನ್ನು ಒಪ್ಪಿಕೊಳ್ಳದೆ ಜೀವ ತತ್ವವನ್ನು ಪರಬ್ರಹ್ಮನ್ ಅಥವಾ ದೇವೋತ್ತಮ ಪರಮ ಪುರುಷನೊಡನೆ ಸಮಾನವೆಂದು ಹೋಲಿಸಿದ್ರೆ, ಅಲ್ಲಿ ಜೀವಿಯು ಪರಾತ್ಪರನ ಅತ್ಯಂತ ಸೂಕ್ಷ್ಮವಾದ ಕಿಡಿ ಅಂತೇಳಿ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಜೀವತತ್ವವನ್ನು ಪರಬ್ರಹ್ಮನ್ ಅಥವಾ ದೇವೋತ್ತಮ ಪರಮ ಪುರುಷನೊಡನೆ ಸಮಾನವೆಂದು ಹೋಲಿಸ್ತಾರೆ. ಅಂಥವನು ಸಮಸ್ತ ತತ್ವಜ್ಞಾನ ಕೂಡ ಅವನದು ತಪ್ಪು ತಿಳುವಳಿಕೆಯನ್ನು ಆಧರಿಸಿದೆ ಅಂಥೇಳಿ ನಾವು ತಿಳಿಬೇಕು. ದುರ್ದೈವದಿಂದ ಇಲ್ಲಿ ಶ್ರೀಪಾದ ಶಂಕರಾಚಾರ್ಯರು ಬುದ್ಧಿಪೂರ್ವಕವಾಗಿಯೇ ಜೀವತತ್ವ ಅಥವಾ ಜೀವಿಗಳು ಭಗವಂತನಿಗೆ ಸಮ ಅಂತೇಳಿ ಘೋಷಿಸಿದ್ರು. ಆದ್ದರಿಂದ ಅವರ ಸಮಸ್ತ ತತ್ವಜ್ಞಾನ ಕೂಡ ತಪ್ಪು ತಿಳುವಳಿಕೆಯನ್ನೇ ಆಧರಿಸಿದೆ. ಅದು ಜನರನ್ನು ತಪ್ಪು ದಾರಿಗೆ ಎಳೆದು ನಾಸ್ತಿಕರನ್ನಾಗಿ ಮಾಡುತ್ತದೆ. ಅವರ ಜೀವನದ ಉದ್ದೇಶವು ಈಡೇರದೆ ಹಾಗೆಯೇ ಬಾಕಿ ಉಳಿಯುತ್ತದೆ. ಭಗವದ್ಗೀತೆಯಲ್ಲಿ ತಿಳಿಸಿದಂತೆ ವಿವರಿಸಿದಂತೆ ಮಾನವ ಜೀವನದ ಉದ್ದೇಶ ಏನಂದ್ರೆ ಭಗವಂತನಿಗೆ ಶರಣಾಗುವುದು, ಪರಮಪ್ರಭುವಿಗೆ ಶರಣಾಗುವುದು, ಅವನ ಪರಮಪ್ರಭುವಿನ ಭಕ್ತನಾಗುವುದು ಮತ್ತು ಮಾಯವಾದ ತತ್ವ ಜ್ಞಾನವು ದೇವೋತ್ತಮ ಪರಮ ಪುರುಷನ ಅಸ್ತಿತ್ವವನ್ನೇ ಅದು ತಿರಸ್ಕರಿಸ್ತದೆ ಮತ್ತು ತಾನೇ ಪರಮಪ್ರಭು ಅಂತೇಳಿ ಮಾಯವಾದಿಗಳು ಹೇಳ್ತಾರೆ. ಸೋಗು ಹಾಕುವಂತೆ ವ್ಯಕ್ತಿಯನ್ನು ಅವರು ತಪ್ಪು ದಾರಿಗೆ ಎಳೆದು ಬಿಡ್ತಾರೆ. ಹೀಗೆ ಅದು ಕೋಟ್ಯಾಂತರ ಮುಗ್ಧವಾದ ಜನರನ್ನು ತಪ್ಪು ದಾರಿಗೆ ಎಳೆದು ಬಿಟ್ಟಿದೆ. ದೇವೋತ್ತಮ ಪರಮಪುರುಷ ಅವನು ಶಕ್ತಿವಂತ, ಐಹಿಕ ಮತ್ತು ಆಧ್ಯಾತ್ಮಿಕವಾದ ಪ್ರತಿಯೊಂದು ಅವನಿಂದ ಹೊರಹೊಮ್ಮಿದೆ. ಐಹಿಕವಾದ ಮತ್ತೆ ಆಧ್ಯಾತ್ಮಿಕವಾದ ಎರಡು ಕೂಡ ಭಗವಂತನಿಂದಲೇ ಹೊರಹೊಮ್ಮಿದಂಥವು. ವ್ಯಾಸ ಮಹರ್ಷಿಗಳು ವೇದಾಂತ ಸೂತ್ರದಲ್ಲಿ ಅದನ್ನು ವಿವರಿಸಿದ್ದಾರೆ. ಪರಬ್ರಹ್ಮನ್ ಆ ಭಗವಂತ ಪ್ರತಿಯೊಂದರ ಕೂಡ ಮೂಲ. ಅಲ್ಲಿ ಜನ್ಮಾದಸ್ಯ ಯಥಾ ಅಂತೇಳಿ ಇಲ್ಲಿ ಭಾಗವತಮಲ್ಲಿ ಫಸ್ಟಿನ ಶ್ಲೋಕ. ಹಾಗೆ ಉಳಿದ ಎಲ್ಲ ಅಭಿವ್ಯಕ್ತಿಗಳು ಪ್ರಭುವಿನ ವಿವಿಧ ಶಕ್ತಿಗಳ ಹೊರಹೊಮ್ಮುವಿಕೆಗಳು. ಇದನ್ನು ವಿಷ್ಣು ಪುರಾಣದಲ್ಲಿ ಕೂಡ ದೃಢಪಡಿಸಿದ್ದಾರೆ. ಏಕದೇಶಾಸಿತಸ್ಯಗ್ನೇ ರಾಜ್ಯೋಸ್ನ್ಯಾಂ ವಿಸ್ತಾರಿಣೀಯತ ಪರಸ್ಯ ಬ್ರಹ್ಮನ್ ಶಕ್ತಿಸ್ತದೇ ಧರ್ಮ ಅಖಿಲಂ ಜಗತ್. ಈ ಜಗತ್ತಿನಲ್ಲಿ ನಾವು ಏನನ್ನೇ ನೋಡಲಿ ಅಥವಾ ಅದು ಕೇವಲ ಭಗವಂತನ ವಿವಿಧ ಶಕ್ತಿಗಳ ವಿಸ್ತರಣೆಯೇ ಆಗ್ತದೆ. ಏನೇ ಒಂದು ವಸ್ತು ಯವನು ಭಗವಂತ ಸ್ವತಃ ಯಥಾವತ್ ಅಗ್ನಿಯಂತೆ ಇದ್ದಾನೆ. ಅಗ್ನಿಯು ಒಂದೇ ಕಡೆ ನೆಲೆಸಿದ್ರೂ ಕೂಡ ದೂರ ದೂರಕ್ಕೆ ಬೆಳಕನ್ನು ಕೊಡ್ತದೆ. ಇದು ನಾವು ಕಣ್ಣಿಗೆ ಕಾಣುವಂತಹ ಒಂದು ಸಾದೃಶ್ಯ. ಹಾಗೆಯೇ ಐಹಿಕ ಜಗತ್ತು ಪ್ರತಿಯೊಂದು ಕೂಡ ಸೂರ್ಯನ ಶಕ್ತಿಯಿಂದ ಆ ಶಕ್ತಿಯಾದ ಬೆಳಕು ಅದರ ಮೂಲಕ ಅಸ್ತಿತ್ವ ಹೊಂದಿದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಕೂಡ ದೇವೋತ್ತಮ ಪರಮಪುರುಷ ಅವನ ಆಧ್ಯಾತ್ಮಿಕ ಐಹಿಕ ಶಕ್ತಿಗಳನ್ನು ಆಧರಿಸಿ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಲಾಗಿದೆ. ಶ್ರೀಕೃಷ್ಣ ಅವನು ತನ್ನ ಧಾಮದಲ್ಲಿ ಗೋಲೋಕ ಏವ ನಿವಾಸತಿ ಅಖಿಲಾತ್ಮ ಭೂತಾಹ ಅಂದರೆ ಅವನಲ್ಲಿ ನೆಲೆಸ್ತಾನೆ. ಗೋಪಾಲ ಬಾಲಕರು ಮತ್ತು ಗೋಪಿಯರೊಡನೆ ಅವನು ದಿವ್ಯ ಲೀಲೆಗಳನ್ನು ಅನುಭೋಗಿಸುತ್ತಿದ್ರೂ ಕೂಡ ಎಲ್ಲೆಲ್ಲಿಯೂ ಅಸ್ತಿತ್ವದಲ್ಲಿ ಭಗವಂತ ಇದ್ದಾನೆ. ಈ ಬ್ರಹ್ಮಾಂಡದ ಅಣುಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಅಂಡಾಂತರಸ್ಥ ಪರಮಾಣು ಛಾಯಾಂತರಸ್ಥಂ ಅಂದರೆ ಇದು ಈ ವೈದಿಕ ಸಾಹಿತ್ಯದ ತೀರ್ಮಾನ. ಅಲ್ಲಿ ಬ್ರಹ್ಮನೇ ಹೇಳಿದ್ದಾನೆ ಎಲ್ಲ ಕಡೆಯಲ್ಲಿ ಕೂಡ ಭಗವಂತ ಈ ಬ್ರಹ್ಮಾಂಡದ ಅಣುಗಳಲ್ಲಿ ಕೂಡ ಇದ್ದಾನೆ ಅಂತ. ದುರ್ದೈವದಿಂದ ಮಾಯವಾದ ತತ್ವಜ್ಞಾನವು ಜೀವಿಯೇ ಪ್ರಭು ಎಂದು ಅವರು ಜನರನ್ನು ತಪ್ಪುದಾರಿಗೆ ಎಳೆದುಕೊಂಡು ಬಿಟ್ಟರು. ಜಗತ್ತಿನಾದ್ಯಂತ ಆವಳಿಯನ್ನು ಉಂಟು ಮಾಡಿದ ಅವರ ಈ ಉಪದೇಶ ಮತ್ತು ಬಹುಪಾಲು ಎಲ್ಲರೂ ಕೂಡ ದೈವರಹಿತ ಸ್ಥಿತಿಗೆ ಅವರನ್ನು ದೂಡಿದೆ. ಹೀಗೆ ಮಾಯವಾದಿ ತತ್ವಜ್ಞಾನಿಗಳು ಪರಮಪ್ರಭುವಿನ ಮಹಿಮೆಗಳನ್ನು ಆಚ್ಛಾದಿಸುವಂತಹ ಮೂಲಕ
ಮಾನವ ಸಮಾಜಕ್ಕೆ ದೊಡ್ಡ ಅಪಚಾರವನ್ನೇ ಮಾಡಿದ್ದಾರೆ. ಅವರು ಮಾಯಾವಾದಿ ತತ್ವಜ್ಞಾನಿಗಳು ಅತ್ಯಂತ ಹೀನವಾದ ಕಾರ್ಯಚಟುವಟಿಕೆಗಳನ್ನು ಪ್ರತಿರೋಧಿಸಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಮಹಾಮಂತ್ರವನ್ನೇ ಪ್ರಸ್ತುತಪಡಿಸಿದರು. ಹರೇರ್ನಾಮ 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 ಇವ ಕೇವಲಂ ಕಲವ್ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿರ್ ಅನ್ಯತ. ಜಗಳ ಮತ್ತು ಅಷಾಢ ಭೂತಿತನಗಳಿಂದ ಕೂಡಿದ ಈ ಯುಗದಲ್ಲಿ ಭಗವಂತನ ಈ ಪವಿತ್ರ ನಾಮ ಒಂದೇ ನಮಗೆ ವಿಮೋಚನೆಯನ್ನು ಕೊಡುವಂತಹ ಮಾರ್ಗ. ಅದು ಬಿಟ್ಟು ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿಯಿಲ್ಲ ಅಂತೇಳಿ 3 ಸಲ ಹೇಳಿದ್ದಾರೆ. ಜನರು ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಲ್ಲೇ ಮಗ್ನರಾಗಿರಬೇಕು. ಮಾಯವಾದಿ ತತ್ವಜ್ಞಾನಿಗಳು ಬೋಧಿಸಿದಂತೆ ತಾವು ದೇವೋತ್ತಮ ಪರಮ ಪುರುಷರಲ್ಲ, ಬದಲಿಗೆ ಭಗವಂತನ ಅಶಾಶ್ವತವಾದ ದಾಸರು ಅಂತ ಹೇಳಿ ಕ್ರಮೇಣ ಅವರು ಅದನ್ನು ಅರ್ಥ ಮಾಡಿಕೊಳ್ತಾರೆ. ವ್ಯಕ್ತಿಯು ಭಗವಂತನ ದಿವ್ಯ ಸೇವೆಯಲ್ಲಿ ಮಗ್ನನಾಗುತ್ತಿದ್ದ ಹಾಗೆಯೇ ಅವನು ಮುಕ್ತನಾಗ್ತಾನೆ. ಮಾಂಚಾಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಾಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲೂ ಪತನ ಹೊಂದದೆ ಭಗವಂತನ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ಯಾರು ನಿರತನಾಗಿರ್ತಾನೋ ಅವನು ಕೂಡಲೇ ಈ ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ, ದಾಟಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಅವನು ಬೃಹತ್ ಹಂತಕ್ಕೆ ಬರ್ತಾನೆ. ಅದನ್ನು ಭಗವದ್ಗೀತೆಯ 14ನೇ ಅಧ್ಯಾಯದ 26ನೇ ಶ್ಲೋಕ ಹೇಳ್ತದೆ. ಆದ್ದರಿಂದ ಇಲ್ಲಿ ದೇವರಿಲ್ಲ ಅಥವಾ ದೇವರಿದ್ದರೆ ಅವನ ನಿರಾಕಾರ ಮತ್ತು ತಾವು ಕೂಡ ದೇವರು ಎಂದು ಭಾವಿಸುವಂತಹ ಮೂರ್ಖ ಜನರು, ಮೂರ್ಖ ಜೀವಿಗಳು ಹರೇ ಕೃಷ್ಣ ಆಂದೋಲನ ಮತ್ತು ಅಥವಾ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಒಂದೇ ಅವರಿಗೆ ಆಶಾದೀಪ. ಈ ತಪ್ಪು ಗ್ರಹಿಕೆಗಳು ಎಲ್ಲವೂ ತುಂಬ ಡೇಂಜರ್, ಅಪಾಯಕಾರಿ. ಅವುಗಳನ್ನು ತೊಡೆದು ಹಾಕಲಿಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ, ಅದೇ ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ ಸಂಕೀರ್ತನ, ಇದರ ಆಂದೋಲನದ ಪ್ರಸಾರವನ್ನು ಮಾಡುವಂಥದ್ದು. ಹರೇ ಕೃಷ್ಣ. ಶ್ಲೋಕ 121. ವ್ಯಾಸೇರ ಸೂತ್ರತೆ ಕಹೆ ಪರಿಣಾಮವಾದ, ವ್ಯಾಸ ಬ್ರಂಥ ಫಲಿತಾರ ಊಟ ಇಲ್ಲ ವಿವಾದ. ಶಾಂತಿ ರೂಪಿಣಿ ಮಾತಾಜಿ, ಶಾಂತಿ ರೂಪಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. 121 ಪುಸ್ತಕದಲ್ಲಿ 121. ಹರೇ ಕೃಷ್ಣ. ವ್ಯಾಸೇರ ಸೂತ್ರೇ ತೇ ಕಹೆ ನಿಮಿಷ ಪರಿಣಾಮವಾದ, ವ್ಯಾಸ ಭ್ರಾಂತ ಬಲಿತಾರ ಉಠ ಇಲ್ಲ ವಿವಾದ. ವ್ಯಾಸೇರ ಶೀಲ ವೇದ ವ್ಯಾಸರ ಸೂತ್ರೇತೆ ಸೂತ್ರಗಳಲ್ಲಿ ಕಹೆ ವರ್ಣಿತವಾಗಿದೆ, ಪರಿಣಾಮ ರೂಪಾಂತರ, ವಾದ ತತ್ವಜ್ಞಾನ. ವ್ಯಾಸ ಶೀಲ ವೇದ ವ್ಯಾಸರು ಭ್ರಾಂತ ತಪ್ಪು ತಿಳಿದುಕೊಂಡು, ಬಲಿ ಅವರನ್ನು ಕುರಿತು ಅಪಾದಿಸುತ್ತಾ, ತಾರ ಅವರ ಉಟಾಯಿಲ ಇಳಿಸಿದರು, ವಿವಾದ ವಿರೋಧ. ಅನುವಾದ ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದ ವಿಜಯವಾಗಲಿ. ಪ್ರತಿಯೊಂದು ಪ್ರಭುವಿನ ಶಕ್ತಿಯ ರೂಪಾಂತರ ಎಂದು ಶೀಲ ವೇದವ್ಯಾಸರು ತಮ್ಮ ವೇದಾಂತ ಸೂತ್ರದಲ್ಲಿ ವರ್ಣಿಸಿದ್ದಾರೆ. ಆದರೆ ವೇದವ್ಯಾಸರು ತಪ್ಪಾಗಿ ಭಾವಿಸಿದ್ದಾರೆ ಎಂದು ವ್ಯಾಖ್ಯಾನ ಮಾಡುವ ಮೂಲಕ ಶಂಕರಾಚಾರ್ಯರು ಜಗತ್ತನ್ನೇ ದಾರಿ ತಪ್ಪಿಸಿದ್ದಾರೆ. ಹೀಗೆ ಅವರು ಜಗತ್ತಿನಾದ್ಯಂತ ಆಸ್ತಿಕವಾದಕ್ಕೆ ಮಹಾವಿರೋಧವನ್ನು ಹೂಡಿದರು. ಭಾವಾರ್ಥ. ಶೀಲ ಭಕ್ತಿ ವಿನೋದ ಠಾಕೂರರು ಹೀಗೆ ವಿವರಿಸುತ್ತಾರೆ: ಬ್ರಹ್ಮಾಂಡದ ಎಲ್ಲ ಅಭಿವ್ಯಕ್ತಿಗಳು ಪ್ರಭುವಿನ ನಾನಾ ಶಕ್ತಿಗಳ ರೂಪಾಂತರಗಳ ಫಲವಾಗಿ ಮೈದೋರುತ್ತವೆ ಎಂದು ವೇದಾಂತ ಸೂತ್ರದಲ್ಲಿ ಶೀಲ ವೇದವ್ಯಾಸರು ಖಚಿತವಾಗಿ ಹೇಳಿದ್ದಾರೆ. ಆದರೆ ಶಂಕರಾಚಾರ್ಯರು ಪ್ರಭುವಿನ ಶಕ್ತಿಯನ್ನು ಅಂಗೀಕರಿಸದೆ ರೂಪಾಂತರಗೊಂಡಿರುವುದು ಪ್ರಭು ಎಂದು ಭಾವಿಸುತ್ತಾರೆ. ಅವರು ವೈದಿಕ ಸಾಹಿತ್ಯದಿಂದ ಅನೇಕ ನೇರವಾದ ಹೇಳಿಕೆಗಳನ್ನು ತೆಗೆದುಕೊಂಡು ಪ್ರಭು ಅಥವಾ ಪರಮಸತ್ಯನು ರೂಪಾಂತರಗೊಂಡರೆ ಅವನ ಅಖಂಡತೆಗೆ ಧಕ್ಕೆಯಾಗುತ್ತದೆ ಎಂದು ಸಾಧಿಸಲು ತಿರುಚಿ ಹಾಕಿದ್ದಾರೆ. ಹೀಗೆ ಅವರು ಶೀಲ ವೇದವ್ಯಾಸರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಎಂದು ಅಪಾದಿಸಿದ್ದಾರೆ. ಆದ್ದರಿಂದ ಅವರು ತಮ್ಮ ಅದ್ವೈತ ಜ್ಞಾನವನ್ನು ವಿಕಾಸಗೊಳಿಸಲು ವಿವರ್ತವಾದ ಅಥವಾ ಮಾಯವಾದ ತತ್ವವನ್ನು ಸ್ಥಾಪಿಸಿದ್ದಾರೆ. ಬಹುಸೂತ್ರದ 2ನೇ ಅಧ್ಯಾಯದಲ್ಲಿ 1ನೇ ಸೂತ್ರವು ಹೀಗಿದೆ: ತದ್ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯಃ
ಶಂಕರಾಚಾರ್ಯರು ತಮ್ಮ ಶಾರೀರಿಕ ಭಾಷ್ಯದಲ್ಲಿ ಈ ಸೂತ್ರವನ್ನು ಕುರಿತು ವ್ಯಾಖ್ಯಾನ ಮಾಡುತ್ತಾ ಒಂದು ಹೇಳಿಕೆಯನ್ನು ಹೀಗೆ ಸೇರಿಸಿದ್ದಾರೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ. ಇದು ಛಂದೋಗ್ಯ ಉಪನಿಷತ್ತಿನ ವಾಕ್ಯ. ಪರಮಪ್ರಭುವಿನ ಶಕ್ತಿಯ ರೂಪಾಂತರವನ್ನು ಅಂಗೀಕರಿಸುವುದು ದೋಷಪೂರ್ಣ ಎಂದು ಸಾಧಿಸುವ ಪ್ರಯತ್ನ ಈ ಉದ್ಧರಣೆ. ಶಕ್ತಿಯ ಈ ರೂಪಾಂತರವನ್ನು ಖಂಡಿಸಲು ಅವರು ದಾರಿ ತಪ್ಪಿದ ವಿಧಾನವನ್ನು ಅನುಸರಿಸಿದ್ದಾರೆ. ಇದನ್ನು ಕುರಿತು ಮುಂದೆ ವಿವರಿಸಲಾಗುವುದು. ದೇವರನ್ನು ಕುರಿತ ಅವರ ಕಲ್ಪನೆ ನಿರಾಕಾರ. ಆದ್ದರಿಂದ ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯು ಪ್ರಭುವಿನ ಶಕ್ತಿಯ ರೂಪಾಂತರ ಎಂದು ಅವರು ನಂಬುವುದಿಲ್ಲ. ಏಕೆಂದರೆ ಪರಮಸತ್ಯನ ವಿವಿಧ ಶಕ್ತಿಗಳನ್ನು ಅಂಗೀಕರಿಸಿದರೆ ಕೂಡಲೇ ಪರಮಸತ್ಯನು ಸಾಕಾರ ನಿರಾಕಾರನಲ್ಲ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಶಕ್ತಿಯ ರೂಪಾಂತರದಿಂದ ಅನೇಕ ವಸ್ತುಗಳನ್ನು ಸೃಷ್ಟಿಸಬಲ್ಲ. ಉದಾಹರಣೆಗೆ, ಒಬ್ಬ ಉದ್ಯಮಿಯ ಅನೇಕ ದೊಡ್ಡ ಕಾರ್ಖಾನೆಗಳು ಅಥವಾ ವ್ಯಾಪಾರ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ತನ್ನ ಶಕ್ತಿಯನ್ನು ರೂಪಾಂತರ ಮಾಡಬಲ್ಲ. ಹೀಗೆ ಅವನ ಶಕ್ತಿಯು ಅನೇಕ ಕಾರ್ಖಾನೆಗಳು ಮತ್ತು ವ್ಯಾಪಾರ ಸಂಸ್ಥೆಗಳಲ್ಲಿ ರೂಪಾಂತರಗೊಂಡಿದ್ದರೂ ಅವನು ಒಬ್ಬ ವ್ಯಕ್ತಿಯಾಗಿಯೇ ಉಳಿಯುತ್ತಾನೆ. ಮಾಯವಾದಿ ತತ್ವಜ್ಞಾನಿಗಳು ಈ ಸರಳ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಬೇರೆಯವರು ಓದ್ತಾರಾದ್ರೆ ಓದ್ಲಿ ಮಾತಾಜಿ. ಒಬ್ಬ ಮನುಷ್ಯ ಬೇರೆಯವ್ರಿಗೆ ಕೊಡ್ತೀರಾ? ಇಲ್ಲ, ಓದಿ ಮಾತಾಜಿ. ಒಬ್ಬ ಮನುಷ್ಯನ ಶಕ್ತಿಯು ರೂಪಾಂತರಗೊಂಡಾಗ ಮನುಷ್ಯನೇ ರೂಪಾಂತರಗೊಳ್ಳುವುದಿಲ್ಲ, ಅದೇ ವ್ಯಕ್ತಿಯಾಗಿ ಉಳಿಯುತ್ತಾನೆ ಎನ್ನುವುದು ಅವರ ಪುಟ್ಟ ಮೆದುಳಿಗೆ ಮತ್ತು ಪರಿಮಿತ ತಿಳುವಳಿಕೆಗೆ ಹೊಳೆಯುವುದಿಲ್ಲ. ಅದನ್ನು ತಿಳಿಯುವಂತಹ ಜ್ಞಾನೋದಯವೂ ಅವರಿಗೆ ಉಂಟಾಗುವುದಿಲ್ಲ. ಪರಮಸತ್ಯನ ಶಕ್ತಿಯು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರಾಜು ಪ್ರಭುಜಿ ಓದಿ. ರಾಜು ಪ್ರಭುಜಿ. ರತ್ನಾ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಓದಿ ಪ್ರಭುಜಿ. ಇಲ್ಲಿಂದ ಅಲ್ಲ ಮಾತಾಜಿ ಪರಮ ಸತ್ಯನ ಶಕ್ತಿಯು? ಹೌದು. ಓಕೆ ಮಾತಾಜಿ. ಹರೇ ಕೃಷ್ಣ. ಪರಮ ಸತ್ಯನ ಶಕ್ತಿಯು ರೂಪಾಂತರಗೊಳ್ಳುತ್ತದೆ ಎಂಬ ವಾಸ್ತವ ಸಂಗತಿಯನ್ನು ನಂಬದೆ ಶಂಕರಾಚಾರ್ಯರು ತಮ್ಮ ಮಾಯಾವಾದವನ್ನು ಪ್ರತಿಪಾದಿಸಿದರು. ಪರಮ ಸತ್ಯನು ಎಂದೆಂದಿಗೂ ರೂಪಾಂತರಗೊಂಡಿದ್ದಾನೆ ಎಂದು ನಾವು ಭಾವಿಸುತ್ತೇವೆ. ಇದು ಮಾಯೆ ಎಂದು ಮಾಯಾವಾದ ಸಿದ್ಧಾಂತವು ಹೇಳುತ್ತದೆ. ಶಂಕರಾಚಾರ್ಯ ಕಾಲ್ ಬಂತು, ಆಯ್ತು, ಒಂದು ನಿಮಿಷ. ಇದು ಮಾಯೆ ಒಂದು ಮಾಯವ ಸಿದ್ಧಾಂತ ಹೇಳುತ್ತೆ. ಶಂಕರಾಚಾರ್ಯರು ಪರಮ ಸತ್ಯನ ಶಕ್ತಿಯ ರೂಪಾಂತರವನ್ನು ನಂಬುವುದಿಲ್ಲ. ಏಕೆಂದರೆ ಪ್ರತಿಯೊಂದು ಏಕ ಎಂದು, ಅದುದರಿಂದ ಜೀವಿಯು ಪರಾತ್ಪರನೊಡನೆ ಏಕನೆಂದು ಅವರು ಘೋಷಿಸುತ್ತಾರೆ. ಇದೇ ಮಾಯವಾದ ಸಿದ್ಧಾಂತ. ಪರಮ ಸತ್ಯನು ಅನೇಕ ಒಬ್ಬ ಪುರುಷ ಎಂದು ಶ್ರೀಲ ವೇದವ್ಯಾಸರು ವಿವರಿಸಿದ್ದಾರೆ. ಸೃಷ್ಟಿ ಉಂಟಾಗಲಿ ಎಂದು ಅವರು ಬಯಸಿ ಕಟಾಕ್ಷಿ ಬೀರಿದ್ದಷ್ಟೇ ಸ ಐಕ್ಷಿತ, ಅವನು ಈ ಐಹಿಕ ಜಗತ್ತನ್ನು ಸೃಷ್ಟಿಸಿದನು. ಸ ಅಸೃಜತ, ಸೃಷ್ಟಿಯ ಅನಂತರ ಅವನು ಅದೇ ಪುರುಷನಾಗಿ ಉಳಿಯುತ್ತಾನೆ. ಅವನು ಪ್ರತಿಯೊಂದು ಆಗಿ ರೂಪಾಂತರಗೊಂಡಿಲ್ಲ. ಪ್ರಭುವಿಗೆ ಅನೂಹ್ಯವಾದ ಶಕ್ತಿಗಳು ಒಂದು ನಿಮಿಷ ಮಾತಾಜಿ ಮೇಲೆ ಹೋಯ್ತದ. ಅವನ ಆದೇಶ ಹಾಗೂ ಇಚ್ಛೆಯಿಂದ ನಾನಾ ವಿಧವಾದ ಅಭಿವ್ಯಕ್ತಿಗಳು ಅಸ್ತಿತ್ವಕ್ಕೆ ಬಂದಿವೆ ಎಂದು ನಾವು ಅಂಗೀಕರಿಸಬೇಕು. ವೇದಾಂತ ಸೂತ್ರದಲ್ಲಿ ಹೀಗೆ ಹೇಳಿದೆ: ತತ್ವತೋ ಅನ್ಯಥಾ ಬುದ್ಧಿರ್ ವಿಕಾರ ಇತಿ ಉದಾಹರಣತಃ. ಒಂದು ಸತ್ತಾಂಶದಿಂದ ಇನ್ನೊಂದು ಸತ್ತಾಂಶವು ಉತ್ಪತ್ತಿಯಾಗುತ್ತದೆ ಎಂದು ಈ ಮಂತ್ರವು ಸೂಚಿಸುತ್ತದೆ. ಉದಾಹರಣೆಗೆ, ತಂದೆಯು ಒಂದು ಸತ್ಯಾಂಶ, ಅವನಿಂದ ಉತ್ಪತ್ತಿಯಾದ ಮಗನು ಎರಡನೇ ಸತ್ಯಾಂಶ. ಒಬ್ಬನಿಂದ ಇನ್ನೊಬ್ಬನು ಉತ್ಪತ್ತಿಯಾದರೂ ಅವರಿಬ್ಬರು ಸತ್ಯಗಳೇ. ಮೊದಲನೆಯ ಸತ್ಯದಿಂದ ಎರಡನೇ ಸ್ವತಂತ್ರ ಸತ್ಯದ ಉತ್ಪತ್ತಿಯನ್ನು ವಿಕಾರ ಅಥವಾ ಉಪ ಉತ್ಪನ್ನವನ್ನು ನೀಡುವಂತಹ ರೂಪಾಂತರ ಎಂದು ಕರೆಯುತ್ತಾರೆ. ಪರಂಬ್ರಹ್ಮನ ಪರಾತ್ಪರ ಸತ್ಯನಾಗಿದ್ದಾನೆ. ಜೀವಿಗಳಂತಹ ಮತ್ತು ಬ್ರಹ್ಮಾಂಡದ ಅಭಿವ್ಯಕ್ತಿಗಳಂತಹ ಅವನಿಂದ ಹೊರ ಹೊಮ್ಮಿದ ಹಾಗೂ ಪ್ರತ್ಯೇಕವಾದ ಅಸ್ತಿತ್ವವನ್ನು ಹೊಂದಿದ ಶಕ್ತಿಗಳು ಕೂಡ ಸತ್ಯಗಳೇ. ಇದು ರೂಪಾಂತರಕ್ಕೆ ಒಂದು ಉದಾಹರಣೆ. ಇದನ್ನು ವಿಕಾರ ಅಥವಾ ಪರಿಣಾಮ ಎಂದು ಕರೆಯುತ್ತಾರೆ. ವಿಕಾರಕ್ಕೆ ಇನ್ನೊಂದು ಉದಾಹರಣೆ ಹಾಲೊಂದು ಸತ್ಯ, ಆದರೆ ಅದೇ ಹಾಲನ್ನು ಮೊಸರಾಗಿ ರೂಪಾಂತರಿಸಬಹುದು. ಹೀಗೆ ಮೊಸರು ಹಾಲಿನ ಒಂದು ರೂಪಾಂತರ, ಆದರೆ ಹಾಲು ಮತ್ತು ಮೊಸರಿನ ಘಟಕಾಂಶಗಳೇ ಒಂದೇ. ಛಾಂದೋಕ್ತ ಉಪನಿಷತ್ತಿನಲ್ಲಿ ಕೆಳಕಂಡ ಮಂತ್ರವಿದೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಕೆಳಕಂಡ ಮಂತ್ರವಿದೆ. ಐತದ್ ಆತ್ಮೈಮಂ ಇದಂ ಸರ್ವಂ, ಸಮಸ್ತ ಜಗತ್ತು ಬ್ರಹ್ಮನಾಗಿದೆ ಎಂದು ಈ ಮಂತ್ರದಲ್ಲಿ ನಿಸ್ಸಂಶಯವಾಗಿ ಸೂಚಿಸುತ್ತದೆ. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ದೃಢಪಡಿಸಿದಂತೆ ಈ ಪರಮ ಸತ್ಯವು ಅನೂಹ್ಯವಾದ ಶಕ್ತಿಗಳನ್ನು ಹೊಂದಿದೆ. ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ. ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯೇ ಪರಮ ಪ್ರಭುವಿನ ಈ ವಿವಿಧ ಶಕ್ತಿಗಳಿಗೆ ಸಾಕ್ಷಿಯಾಗಿದೆ. ಪರಮ ಪ್ರಭು ಒಂದು ಸತ್ಯಾಂಶ. ಆದ್ದರಿಂದ ಪರಮ ಪ್ರಭುವಿನಿಂದ ಸೃಷ್ಟಿಯಾದುದೆಲ್ಲವೂ ಸತ್ಯಾಂಶವೇ. ಪ್ರತಿಯೊಂದು ಸತ್ಯ ಮತ್ತು ಪೂರ್ಣಂ. ಆದರೆ ಮೂಲ ಪೂರ್ಣಂ ಆದ ಸಂಪೂರ್ಣ ಪರಾತ್ಪರ ಸತ್ಯನು ಸದಾ ಒಂದೇ ರೀತಿಯಾಗಿ ಇರುತ್ತಾನೆ. ಪೂರ್ಣಾತ್ ಪೂರ್ಣಂ ಉದುಚ್ಯತೆ ಪೂರ್ಣಸ್ಯ ಪೂರ್ಣಂ ಆದಾಯ. ಪರಾತ್ಪರ ಸತ್ಯನು ಎಷ್ಟು ಪರಿಪೂರ್ಣನೆಂದರೆ ಅಸಂಖ್ಯಾತ ಶಕ್ತಿಗಳು ಅವನಿಂದ ಹೊರಹೊಮ್ಮಿದರೂ, ಅವನಿಗಿಂತ ಬೇರೆಯಾಗಿ ತೋರುವ ಸೃಷ್ಟಿಗಳನ್ನು ಅಭಿವ್ಯಕ್ತಿಸಿದರೂ ಅವನು ತನ್ನ ವ್ಯಕ್ತಿತ್ವವನ್ನು ಪಾಲಿಸಿಕೊಂಡು ಬರುತ್ತಾನೆ. ಯಾವುದೇ ಸಂದರ್ಭದಲ್ಲಿಯೂ ಅವನು ಕ್ಷಯಿಸುವುದಿಲ್ಲ. ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯು ಪರಮ ಪ್ರಭುವಿನ ಶಕ್ತಿಯ ರೂಪಾಂತರ. ಸ್ವತಃ ಪರಮ ಪ್ರಭು ಅಥವಾ ಪರಾತ್ಪರ ಸತ್ಯನೇ ಅಲ್ಲ, ಅವನು ಯಾವಾಗಲೂ ಅಖಂಡನಾಗಿ ಉಳಿದಿರುತ್ತಾನೆ ಎಂದು ನಿರ್ಣಯಕ್ಕೆ ಬರಬೇಕು. ಐಹಿಕ ಜಗತ್ತು ಮತ್ತು ಜೀವಿಗಳು ಪರಾತ್ಪರ ಸತ್ಯ ಅಥವಾ ಬ್ರಹ್ಮನ್ ಆದ ಪ್ರಭುವಿನ ಶಕ್ತಿಯ ರೂಪಾಂತರ. ಅವನೇ ಮೂಲ ಆಕಾರ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಪರಾತ್ಪರ ಸತ್ಯನಾದ ಬ್ರಹ್ಮನ್ ಮೂಲ ಘಟಕಾಂಶ. ಉಳಿದ ಅಭಿವ್ಯಕ್ತಿಗಳು ಈ ಘಟಕಾಂಶದ ರೂಪಾಂತರಗಳು. ಇದು ತೈತ್ತೀರಿಯ ಉಪನಿಷತ್ತಿನಲ್ಲಿಯೂ ದೃಢಪಟ್ಟಿದೆ. 3.1 ಯತೋ ವಾ ಇಮಾನಿ ಭೂತಾನಿ ಜಾಯಂತೆ. ಈ ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯು ದೇವೋತ್ತಮ ಪರಮ ಪುರುಷನಾದ ಪರಾತ್ಪರ ಸತ್ಯನಿಂದ ಸಾಧ್ಯವಾಯಿತು. ಪರಾತ್ಪರ ಸತ್ಯನಾದ ಬ್ರಹ್ಮನೇ ಮೂಲ ಕಾರಣ. ಜೀವಿಗಳು ಮತ್ತು ಬ್ರಹ್ಮಾಂಡದ ಅಭಿವ್ಯಕ್ತಿಗಳು ಈ ಕಾರಣದ ಪರಿಣಾಮಗಳು ಎಂದು ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ಕಾರಣವು ಸತ್ಯವಾದುದರಿಂದ ಪರಿಣಾಮಗಳು ಸತ್ಯಾಂಶವಾಗಿವೆ. ಅವು ಮಾಯೆಯಲ್ಲ. ಐಹಿಕ ಜಗತ್ತು ಮತ್ತು ಜೀವರು ಪರಮ ಪ್ರಭುವಿನ ಉತ್ಪನ್ನಗಳು ಎಂದು ಅಂಗೀಕರಿಸುವುದು ಮಾಯೆ ಎಂದು ಶಂಕರಾಚಾರ್ಯರು ಅಸಮಂಜಸವಾಗಿ ಸಾಧಿಸಲು ಬಯಸಿದ್ದಾರೆ. ಏಕೆಂದರೆ ಅವರ ಗ್ರಹಿಕೆಯಂತೆ ಐಹಿಕ ಜಗತ್ತಿನ ಮತ್ತು ಜೀವಿಗಳ ಅಸ್ತಿತ್ವವು ಪರಾತ್ಪರ ಸತ್ಯನಿಗಿಂತ ಬೇರೆ ಮತ್ತು ಪ್ರತ್ಯೇಕ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಎಂಬ ಘೋಷವಾಕ್ಯವನ್ನು ಮಾಯಾವಾದಿ ತತ್ವಜ್ಞಾನಿಗಳು ಪ್ರಸಾರ ಮಾಡಿದ್ದಾರೆ. ಅಂದರೆ ಪರಾತ್ಪರ ಸತ್ಯನೂ ಸತ್ಯ, ಆದರೆ ಬ್ರಹ್ಮಾಂಡದ ಅಭಿವ್ಯಕ್ತಿ ಮತ್ತು ಜೀವಿಗಳು ಕೇವಲ ಮಿಥ್ಯೆ ಅಥವಾ ಅವುಗಳೆಲ್ಲವೂ ಪರಮ ಸತ್ಯ ಹಾಗೂ ಐಹಿಕ ಜಗತ್ತು ಮತ್ತು ಜೀವಿಗಳು ಪ್ರತ್ಯೇಕವಾದ ಅಸ್ತಿತ್ವವನ್ನು ಹೊಂದಿಲ್ಲ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಗಮ್ಯ ಮಾತಾಜಿ ಓದ್ತೀರ ಮಾತಾಜಿ? ಗೀತಾ ಗಮ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮಾತಾಜಿ ಆದ್ದರಿಂದ ಅಲ್ಲ ಮಾತಾಜಿ? ಹೌದು ಮಾತಾಜಿ. ಆದ್ದರಿಂದ ಪರಮಪ್ರಭು ಜೀವಿಗಳು ಮತ್ತು ಐಹಿಕ ಪ್ರಕೃತಿಗಳು ಅಖಂಡ ಹಾಗೂ ಅಜ್ಞಾತ ಎಂದು ಸಾಧಿಸುವ ಬರದಲ್ಲಿ ಶಂಕರಾಚಾರ್ಯರು ದೇವೋತ್ತಮ ಪರಮಪುರುಷನ ಮಹಿಮೆಗಳನ್ನು ಆಚ್ಛಾದಿಸಲು ಪ್ರಯತ್ನಿಸಿದ್ದಾರೆ ಎಂಬ ನಿರ್ಣಯಕ್ಕೆ ಬರಬಹುದು. ಐಹಿಕ ಬ್ರಹ್ಮಾಂಡದ ಸೃಷ್ಟಿಯು ಮಿಥ್ಯಾ ಎಂದು ಅವರು ವಾದಿಸುತ್ತಾರೆ. ಆದರೆ ಇದು ಒಂದು ದೊಡ್ಡ ಪ್ರಮಾದ. ದೇವೋತ್ತಮ ಪರಮಪುರುಷನು ಸತ್ಯನಾದಲ್ಲಿ ಅವರ ಸೃಷ್ಟಿ ಹೇಗೆ ತಾನೇ ಮಿಥ್ಯೆಯಾಗುತ್ತದೆ? ಸಾಮಾನ್ಯ ವ್ಯವಹಾರಗಳಲ್ಲಿ ಕೂಡ ಐಹಿಕ ಬ್ರಹ್ಮಾಂಡದ ಅಭಿವ್ಯಕ್ತಿಯು ಮಿಥ್ಯೆ ಎಂದು ನಾವು ಯೋಚಿಸಲಾಗದು. ಆದ್ದರಿಂದ ವೈಷ್ಣವ ತತ್ವಜ್ಞಾನಿಗಳು ಬ್ರಹ್ಮಾಂಡದ ಸೃಷ್ಟಿಯನ್ನು ಮಿಥ್ಯೆ ಎಂದು ಹೇಳುವುದಿಲ್ಲ, ತಾತ್ಕಾಲಿಕ ಎಂದು ಹೇಳುತ್ತಾರೆ. ಅದು ದೇವೋತ್ತಮ ಪರಮಪುರುಷನಿಂದ ಪ್ರತ್ಯೇಕಿತವಾಗಿದೆ. ಆದರೆ ಅದು ಪ್ರಭುವಿನ ಶಕ್ತಿಯಿಂದ ಅದ್ಭುತವಾಗಿ ಸೃಷ್ಟಿಯಾಗಿರುವುದರಿಂದ ಅದನ್ನು ಮಿಥ್ಯೆ ಎಂದು ಕರೆಯುವುದು ದೈವ ನಿಂದನೆಯಾಗುತ್ತದೆ. ಭಕ್ತರಲ್ಲದವರು ಐಹಿಕ ಪ್ರಕೃತಿಯ ಅದ್ಭುತ ಸೃಷ್ಟಿಯನ್ನು ವಸ್ತುಶಃ ಮೆಚ್ಚುತ್ತಾರೆ. ಆದರೆ ಈ ಐಹಿಕ ಸೃಷ್ಟಿಯ ಹಿನ್ನೆಲೆಯಲ್ಲಿರುವ ದೇವೋತ್ತಮ ಪರಮಪುರುಷನ ಬುದ್ಧಿ ಮತ್ತು ಶಕ್ತಿಯನ್ನು ಅವರು ಮೆಚ್ಚಲಾರರು. ಆದರೆ ಶ್ರೀಪಾದ ರಾಮಾನುಜಾಚಾರ್ಯರು ಐತರೇಯ ಉಪನಿಷತ್ತಿನ ಒಂದು ಸೂತ್ರವನ್ನು 1.1.1 ಪ್ರಸ್ತಾಪಿಸುತ್ತಾರೆ. ಆತ್ಮವಾ ಇದಂ ಅಗ್ರ ಆಸೀತ್. ಆದರೆ ಪರಮ ಆತ್ಮವು ಸೃಷ್ಟಿಗೆ ಮೊದಲೇ ಅಸ್ತಿತ್ವದಲ್ಲಿ ಇತ್ತು ಎಂದು ಇದು ಎತ್ತಿ ಹೇಳುತ್ತದೆ. ದೇವೋತ್ತಮ ಪರಮಪುರುಷನು ಸಂಪೂರ್ಣ ಆಧ್ಯಾತ್ಮಿಕನಾದರೆ ಸೃಷ್ಟಿಯ ಮೂಲನಾಗುವುದು ಅವನಿಗೆ ಹೇಗೆ ಸಾಧ್ಯವಾಯಿತು ಮತ್ತು ಅವನೊಳಗೆ ಐಹಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಗಳೆರಡನ್ನೂ ಇಟ್ಟುಕೊಳ್ಳುವುದು ಹೇಗೆ ಸಾಧ್ಯವಾಯಿತು?
ಎಂದು ಯಾರಾದರೂ ವಾದ ಮಾಡಬಹುದು. ಈ ಪಂಥಾಹ್ವಾನಕ್ಕೆ ಉತ್ತರಿಸಲು ಶ್ರೀಪಾದ ರಾಮಾನುಜಾಚಾರ್ಯರು ತೈತ್ತರೀಯ ಉಪನಿಷತ್ತಿನ ಒಂದು ಮಂತ್ರ 3.1 ಉದ್ಧರಿಸುತ್ತಾರೆ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂ ವಿಶಂತಿ. ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಯು ಓದುದ ಮಾತಾಜಿ? ಓದಿ ಮಾತಾಜಿ, ಸ್ವಲ್ಪನೇ ಓದುದು, ಅಷ್ಟೇ ಓದುದು, ಓದಿ. ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಯು ಪರಮಸತ್ಯನಿಂದ ಹೊರಹೊಮ್ಮುತ್ತದೆ. ಪರಮಸತ್ಯದಲ್ಲಿ ಅದು ಇದಿದೆ ಮಾತಾಜಿ, ಕರ್ಸರಿದೆ. ಪರಮಸತ್ಯದಲ್ಲಿ ವಿಶ್ರಮಿಸುತ್ತದೆ ಮತ್ತು ಪ್ರಳಯದ ಅನಂತರ ದೇವೋತ್ತಮ ಪರಮಪುರುಷನಾದ ಪರಮಸತ್ಯನ ದೇಹವನ್ನು ಮತ್ತೆ ಪ್ರವೇಶಿಸುತ್ತದೆ ಎಂದು ಈ ಮಂತ್ರವು ದೃಢಪಡಿಸುತ್ತದೆ. ಜೀವಿಯು ಮೂಲತಃ ಆಧ್ಯಾತ್ಮಿಕ. ಅವನು ಆಧ್ಯಾತ್ಮಿಕ ಜಗತ್ತನ್ನು ಅಥವಾ ಪರಮಪ್ರಭುವಿನ ದೇಹವನ್ನು ಪ್ರವೇಶಿಸಿದಾಗ ಬಿಡಿಯಾದ ಆತ್ಮವಾಗಿ ತನ್ನ ವ್ಯಕ್ತಿತ್ವವನ್ನು ಹಾಗೆಯೇ ಉಳಿಸಿಕೊಳ್ಳುತ್ತಾನೆ. ಇದಕ್ಕೆ ಶ್ರೀಪಾದ ರಾಮಾನುಜಾಚಾರ್ಯರು ಒಂದು ಸಾದೃಶ್ಯವನ್ನು ಕೊಡುತ್ತಾರೆ. ಒಂದು ಹಸಿರು ಹಕ್ಕಿಯು ಹಸಿರು ಮರವನ್ನು ಪ್ರವೇಶಿಸಿದಾಗ ಅದು ಮರದಲ್ಲಿ ಐಕ್ಯವಾಗುವುದಿಲ್ಲ. ಅದು ಮರದ ಹಸಿರಿನಲ್ಲಿ ಕರಗಿ ಹೋದಂತೆ ತೋರಿದರೂ ಹಕ್ಕಿಯಾಗಿ ಅದು ಅಸ್ತಿತ್ವವನ್ನು ಉಳಿಸಿಕೊಂಡಿರುತ್ತದೆ. ಇನ್ನೊಂದು ಸಾದೃಶ್ಯವನ್ನು ಕೊಡಬೇಕೆಂದರೆ, ಒಂದು ಪ್ರಾಣಿಯು ಕಾಡನ್ನು ಪ್ರವೇಶಿಸಿದಾಗ ತೋರಿಕೆಗೆ ಕಾಡಿನಲ್ಲಿ ಬೆರೆತು ಹೋದಂತೆ ಕಂಡರೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುತ್ತದೆ. ಅದೇ ರೀತಿಯಲ್ಲಿ ಐಹಿಕ ಅಸ್ತಿತ್ವದಲ್ಲಿ ಐಹಿಕ ಶಕ್ತಿ ಮತ್ತು ತಟಸ್ಥ ಶಕ್ತಿಯ ಜೀವಿಗಳು ಎರಡೂ ತಮ್ಮ ವೈಯಕ್ತಿಕತೆಯನ್ನು ಕಾಪಾಡಿಕೊಂಡಿರುತ್ತವೆ. ಹೀಗೆ ದೇವೋತ್ತಮ ಪರಮಪುರುಷನ ಶಕ್ತಿಗಳು ಬ್ರಹ್ಮಾಂಡದ ಅಭಿವ್ಯಕ್ತಿಯೊಡನೆ ಅನುಸಂಧಾನ ಮಾಡಿದರೂ ಅವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡಿರುತ್ತದೆ. ಆದ್ದರಿಂದ ಐಹಿಕ ಅಥವಾ ಆಧ್ಯಾತ್ಮಿಕ ಶಕ್ತಿಗಳೊಡನೆ ಬೆರೆಯುವುದು ವೈಯಕ್ತಿಕತೆಯ ನಷ್ಟಕ್ಕೆ ಕಾರಣವಾಗುವುದಿಲ್ಲ. ಶ್ರೀ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಕಾರ ಪ್ರಭುವಿನ ಶಕ್ತಿಗಳೆಲ್ಲ ಒಂದೇ ಆದರೂ ಪ್ರತಿಯೊಂದು ತನ್ನ ವೈಶಿಷ್ಟ್ಯವನ್ನು ಉಳಿಸಿಕೊಂಡಿರುತ್ತವೆ. ಓದ್ಲಾ ಮಾತಾಜಿ? ಓದಿ ಮಾತಾಜಿ, ಅಷ್ಟೇ ಓದುದು, ಓದಿ. 3 ಲೈನ್ ಇರೋದು. ವೇದಾಂತ ಸೂತ್ರದ ಆನಂದಮಯೋ ಅಭ್ಯಾಸಾತ್ ಎಂಬ ಶಬ್ದಗಳನ್ನು ತಪ್ಪಾಗಿ ಅರ್ಥೈಸುವ ಮೂಲಕ ಶ್ರೀಪಾದ ಶಂಕರಾಚಾರ್ಯರು ಓದುಗರನ್ನು ದಿಕ್ಕು ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ. ಅಲ್ಲದೆ ಅವರು ವೇದವ್ಯಾಸರ ದೋಷವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ವೇದಾಂತ ಸೂತ್ರದ ಎಲ್ಲ ಸೂತ್ರಗಳನ್ನು ಇಲ್ಲಿ ಪರೀಕ್ಷಿಸುವ ಅಗತ್ಯವಿಲ್ಲ, ಏಕೆಂದರೆ ವೇದಾಂತ ಸೂತ್ರವನ್ನು ಪ್ರತ್ಯೇಕ ಸಂಪುಟವಾಗಿ ಪ್ರಕಟಿಸಲು ನಾವು ಉದ್ದೇಶಿಸಿದ್ದೇವೆ. ಧನ್ಯವಾದಗಳು. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈಗ ಪ್ರತಿಯೊಂದು ಪ್ರಭುವಿನ ಶಕ್ತಿಯ ರೂಪಾಂತರ ಅಂತೇಳಿ ಶ್ರೀಲ ವೇದವ್ಯಾಸರು ತಮ್ಮ ವೇದಾಂತ ಸೂತ್ರದಲ್ಲೇ ಅವರನ್ನು ವಿವರಿಸಿದ್ದಾರೆ. ಆದರೆ ವೇದವ್ಯಾಸರು ತಪ್ಪಾಗಿ ಭಾವಿಸಿದ್ದಾರೆ ಎಂದು ವ್ಯಾಖ್ಯಾನ ಮಾಡುವ ಮೂಲಕ ಶಂಕರಾಚಾರ್ಯರು ಇಡೀ ಜಗತ್ತನ್ನೇ ದಾರಿ ತಪ್ಪಿಸಿ ಬಿಟ್ಟು ಹೀಗೆ ಅವರು ಜಗತ್ತಿನಾದ್ಯಂತ ಆಸ್ತಿಕವಾದಕ್ಕೆ ಮಹಾವಿರೋಧವನ್ನೇ ಅಲ್ಲಿ ಹೂಡಿದ್ರು. ಭಾವಾರ್ಥದ ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಭಕ್ತಿ ವಿನೋದ ಠಾಕೂರರು ಹೀಗೆ ವಿವರಿಸ್ತಾರೆ. ಬ್ರಹ್ಮಾಂಡದ ಎಲ್ಲ ಅಭಿವ್ಯಕ್ತಿಗಳು ಪ್ರಭುವಿನ ನಾನಾ ಶಕ್ತಿಗಳ ರೂಪಾಂತರಗಳ ಫಲವಾಗಿ ಮೈ ತೋರ್ತವೆ ಅಂತ ವೇದಾಂತ ಸೂತ್ರದಲ್ಲಿ ಶ್ರೀಲ ವೇದವ್ಯಾಸರು ಅದನ್ನು ಖಚಿತವಾಗಿ ಹೇಳಿದ್ದಾರೆ. ಆದರೆ ಶಂಕರಾಚಾರ್ಯರು ಏನು ಮಾಡ್ತಾರೆ, ಪ್ರಭುವಿನ ಶಕ್ತಿಯನ್ನು ಅಂಗೀಕರಿಸದೆ ಅವರು ರೂಪಾಂತರಗೊಂಡಿರುವುದು ಪ್ರಭು ಎಂದು ಭಾವಿಸುತ್ತಾರೆ. ಅವರು ವೈದಿಕ ಸಾಹಿತ್ಯದಿಂದ ಅನೇಕ ನೇರವಾದ ಹೇಳಿಕೆಗಳನ್ನು ತೆಗೆದುಕೊಂಡು ಭಗವಂತ ಪ್ರಭು ಮತ್ತು ಅಥವಾ ಪರಮಸತ್ಯನು ರೂಪಾಂತರಗೊಂಡರೆ ಅವನ ಅಖಂಡತೆಗೆ ಧಕ್ಕೆಯಾಗ್ತದೆ ಅಂತ ಹೇಳಿ ಸಾಧಿಸಲಿಕ್ಕೆ ತಿರುಚಿ ಹಾಕ್ತಾರೆ. ಇದನ್ನು ವೇದವ್ಯಾಸರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಅಂತೇಳಿ ಇಲ್ಲಿ ಶಂಕರಾಚಾರ್ಯರು ಆಪಾದಿಸಿದ್ದಾರೆ. ಆದ್ದರಿಂದ ಅವರು ತಮ್ಮ ಅದ್ವೈತ ತತ್ವಜ್ಞಾನವನ್ನು ವಿಕಾಸಗೊಳಿಸಲಿಕ್ಕೆ ವಿವೃತವಾದ ಅಥವಾ ಈ ಮಾಯವಾದ ತತ್ವವನ್ನು ಸ್ಥಾಪಿಸಿದ್ದಾರೆ. ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ 1ನೆಯ ಸೂತ್ರ ಹೀಗೆ ಇದೆ. ತದ್ ಅನನ್ಯತ್ವಂ ಆರಂಭಣ ಶಬ್ದಾದಿಭಯ. ಶಂಕರಾಚಾರ್ಯರು ತಮ್ಮ ಶಾರೀರಿಕ ಭಾಷೆಯಲ್ಲಿ ಈ ಸೂತ್ರವನ್ನು ಕುರಿತು ವ್ಯಾಖ್ಯಾನ ಮಾಡುತ್ತಾ ಒಂದು ಹೇಳಿಕೆಯನ್ನು ಈ ರೀತಿ ಸೇರಿಸಿದ್ದಾರೆ ಅವರು. ಅದಕ್ಕೆ ವಾಚರಾಂಬನಂ ವಿಕಾರೋ ನಾಮಧೇಯಂ. ಇದು ಚಾಂದೋಗ್ಯ ಉಪನಿಷತ್ತಿನ ಒಂದು ವಾಕ್ಯ 6.1.4. ಪರಮಪ್ರಭುವಿನ ಶಕ್ತಿಯ ರೂಪಾಂತರವನ್ನು ಅಂಗೀಕರಿಸುವುದು ಅದು ದೋಷಪೂರ್ಣ ಅಂತ ಹೇಳಿ
ಅಲ್ಲಿ ಸಾಧಿಸುವ ಪ್ರಯತ್ನ ಈ ಉದಾಹರಣೆ ಇಲ್ಲಿ ಶಕ್ತಿಯ ಈ ರೂಪಾಂತರವನ್ನು ಖಂಡಿಸಲು ಅವರು ದಾರಿ ತಪ್ಪಿದ ವಿಧಾನವನ್ನು ಅನುಸರಿಸಿದ್ದಾರೆ. ಇದನ್ನು ಕುರಿತು ಮತ್ತೆ ಮುಂದೆ ವಿವರಿಸಲಾಗುವುದು. ದೇವರನ್ನು ಕುರಿತು ಅವರ ಕಲ್ಪನೆ, ಶಂಕರಾಚಾರ್ಯರ ಕಲ್ಪನೆವೇ ನಿರಾಕಾರ. ಆದ್ದರಿಂದ ಇಲ್ಲಿ ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯು ಪ್ರಭುವಿನ ಶಕ್ತಿಯ ರೂಪಾಂತರ ಎಂದು ಅವರು ನಂಬುವುದಿಲ್ಲ. ಏಕೆಂದರೆ ಪರಮಸತ್ಯನ ವಿವಿಧ ಶಕ್ತಿಗಳನ್ನು ಅಂಗೀಕರಿಸಿದರೆ ಕೂಡಲೇ ಪರಮಸತ್ಯನು ಸಕಾರ, ನಿರಾಕಾರ ಅಲ್ಲ ಎಂದು ಒಪ್ಪಿಕೊಳ್ಳಬೇಕಾಗ್ತದೆ. ಒಬ್ಬ ವ್ಯಕ್ತಿ ತನ್ನ ಶಕ್ತಿಯ ರೂಪಾಂತರದಿಂದ ಅನೇಕ ವಸ್ತುಗಳನ್ನು ಅವನು ಸೃಷ್ಟಿಸಬಲ್ಲ. ಉದಾಹರಣೆಗೆ ಒಬ್ಬ ಉದ್ಯಮಿ ಅವನು ಅನೇಕ ದೊಡ್ಡ ಕಾರ್ಖಾನೆಗಳನ್ನು ಅಥವಾ ವ್ಯಾಪಾರ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ತನ್ನ ಶಕ್ತಿಯನ್ನು ಅವನು ರೂಪಾಂತರ ಮಾಡಬಲ್ಲ. ಹೀಗೆ ಅವನ ಶಕ್ತಿ ಅನೇಕ ಕಾರ್ಖಾನೆಗಳು, ವ್ಯಾಪಾರ ಸಂಸ್ಥೆಗಳು ರೂಪಾಂತರಗೊಂಡಿದ್ರೂ ಅವನು ಒಬ್ಬ ವ್ಯಕ್ತಿಯೇ, ಹಾಗೇ ಉಳಿತಾನೆ. ಹಾಗೆ ಮಾಯವಾದಿ ತತ್ವಜ್ಞಾನಿಗಳು ಈ ಸರಳ ಸಂಗತಿಯನ್ನೆಲ್ಲ ಅವರು ಅರ್ಥ ಮಾಡಿಕೊಂಡಿರುವುದಿಲ್ಲ, ಅವರು ಅರ್ಥ ಮಾಡಿಕೊಳ್ಳುವುದು ಕೂಡ ಇಲ್ಲ. ಒಬ್ಬ ಮನುಷ್ಯನ ಶಕ್ತಿಯು ರೂಪಾಂತರಗೊಂಡಾಗ ಮನುಷ್ಯನೇ ರೂಪಾಂತರಗೊಳ್ಳುವುದಿಲ್ಲ, ಅವನ ಶಕ್ತಿ ಮಾತ್ರ ರೂಪಾಂತರಗೊಳ್ಳುತ್ತದೆ. ಅದೇ ಅವನು ಮಾತ್ರ ವ್ಯಕ್ತಿಯಾಗಿ ಮನುಷ್ಯನಾಗಿಯೇ ಉಳಿತಾನೆ ಎನ್ನುವುದು ಅವರ ಪುಟ್ಟ ಮೆದುಳಿಗೆ ಅದು ಮತ್ತು ಆ ಪರಿಮಿತ ತಿಳುವಳಿಕೆ ಏನಿದೆಯೋ ಅದಕ್ಕೆ ಹೊಳೆಯಲಿಲ್ಲ. ಇದನ್ನು ತಿಳಿಯುವಂತಹ ಜ್ಞಾನೋದಯವು ಅವರಿಗೆ ಉಂಟಾಗುವುದು ಕೂಡ ಇಲ್ಲ. ಪರಮಸತ್ಯನ ಶಕ್ತಿಯ ರೂಪಾಂತರಗೊಳ್ಳುತ್ತದೆ, ಪರಮಸತ್ಯನ ಶಕ್ತಿಯು ರೂಪಾಂತರಗೊಳ್ಳುತ್ತದೆ. ಇದು ವಾಸ್ತವ ಸಂಗತಿಯನ್ನು ಅವರು ನಂಬದೆ ಶಂಕರಾಚಾರ್ಯರು ತಮ್ಮ ಮಾಯವಾದವನ್ನೇ ಪ್ರತಿಪಾದಿಸಿದರು. ಪರಮಸತ್ಯನು ಎಂದೆಂದಿಗೂ ರೂಪಾಂತರಗೊಳ್ಳದಿದ್ರೂ ರೂಪಾಂತರಗೊಂಡಿದ್ದಾನೆ ಎಂದು ನಾವು ಭಾವಿಸ್ತೇವೆ. ಇದು ಮಾಯೆ ಎಂದು ಮಾಯವಾದ ಸಿದ್ಧಾಂತ ಹೇಳ್ತದೆ. ಶಂಕರಾಚಾರ್ಯರು ಪರಮಸತ್ಯದ ಶಕ್ತಿಯ ರೂಪಾಂತರಗಳನ್ನು ಅವರು ನಂಬುವುದೂ ಇಲ್ಲ. ಏಕೆಂದರೆ ಪ್ರತಿಯೊಂದು ಏಕ ಎಂದು, ಆದುದರಿಂದ ಜೀವಿಯು ಪರಸ್ಪರರೊಡನೆ ಏಕನೆಂದು ಅವರು ಘೋಷಿಸ್ತಾರೆ. ಇದೇ ಮಾಯವಾದ ಸಿದ್ಧಾಂತ. ಮಾಯವಾದ ಸಿದ್ಧಾಂತದಲ್ಲಿ ಈ ರೀತಿ ಇದೆ. ಪರಮಸತ್ಯನು ಅನೇಕ ಶಕ್ತಿಗಳನ್ನು ಹೊಂದಿರುವಂತಹ ಒಬ್ಬ ಪುರುಷ ಅಂತ ಹೇಳಿ ಶ್ರೀ ವೇದವ್ಯಾಸರು ಅಲ್ಲಿ ವಿವರಿಸಿದ್ದಾರೆ. ಸೃಷ್ಟಿ ಉಂಟಾಗಲಿ ಎಂದು ಅವನು ಬಯಸಿ ಕಟಾಕ್ಷ ಬೀರಿದಷ್ಟರಿಂದಲೇ ಸಾ ಇಕ್ಷತ ಅಂದರೆ ಅವನು ಈ ಐಹಿಕ ಜಗತ್ತನ್ನೇ ಸೃಷ್ಟಿ ಮಾಡಿದ. ಸಾ ಅಸೃಜತ ಅಂದರೆ ಸೃಷ್ಟಿಯ ನಾಶ, ಸೃಷ್ಟಿಯ ಅನಂತರ ಅವನು ಭಗವಂತ ಅದೇ ಪುರುಷನಾಗಿ ಉಳಿತಾನೆ. ಅವನು ಪ್ರತಿಯೊಂದು ಕೂಡ ಆಗಿ ರೂಪಾಂತರಗೊಂಡಿಲ್ಲ. ಪ್ರಭುವಿಗೆ ಅನೇಕ ಅನೂಹ್ಯವಾದ, ನಾವು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಶಕ್ತಿಗಳು ಇವೆ. ಅವನ ಆದೇಶ ಹಾಗೂ ಇಚ್ಛೆಯಿಂದ ನಾನಾ ವಿಧದ ಅಭಿವ್ಯಕ್ತಿಗಳು ಅಸ್ತಿತ್ವಕ್ಕೆ ಬಂದಿದೆ ಎಂದು ನಾವು ಅಂಗೀಕರಿಸಬೇಕು. ವೇದಾಂತ ಸೂತ್ರದಲ್ಲಿ ಇದೇ ರೀತಿ ಏನು ಹೇಳಿದ್ದಾರೆ? ಸಾ ತತ್ವತೋ ಅನ್ಯತಾ ಬುದ್ಧಿರ್ವಿಕಾರ ಇತಿ ಉದಾರತ. ಒಂದು ಸತ್ಯಾಂಶದಿಂದ ಇನ್ನೊಂದು ಸತ್ಯಾಂಶ ಉಂಟಾಗ್ತದೆ, ಉತ್ಪತ್ತಿ ಆಗ್ತದೆ ಅಂತೇಳಿ ಈ ಮಂತ್ರ ಸೂಚಿಸ್ತದೆ. ಉದಾಹರಣೆಗೆ ತಂದೆಯು ಒಂದು ಸತ್ಯಾಂಶ, ಅವನಿಂದ ಉತ್ಪತ್ತಿಯಾದ ಮಗ ಎರಡನೆಯ ಸತ್ಯಾಂಶ. ಒಬ್ಬನಿಂದ ಇನ್ನೊಬ್ಬನಿಗೆ ಉತ್ಪತ್ತಿಯಾದರೂ ಅವರಿಬ್ಬರು ಸತ್ಯಗಳೇ. ಮೊದಲನೆಯ ಸತ್ಯದಿಂದ ಎರಡನೆಯ ಸ್ವತಂತ್ರ ಸತ್ಯದ ಉತ್ಪತ್ತಿಯನ್ನು ವಿಕಾರ ಅಥವಾ ಉಪ ಉತ್ಪನ್ನ ನೀಡುವಂತಹ ರೂಪಾಂತರ ಅಂತೇಳಿ ಕರೆಯುತ್ತೇವೆ. ಪರಬ್ರಹ್ಮನ್ ಪರಸ್ಪರ ಸತ್ಯನಾಗಿದ್ದಾನೆ. ಜೀವಿಗಳಂತಹ ಮತ್ತು ಬ್ರಹ್ಮಾಂಡದ ಅಭಿವ್ಯಕ್ತಿಯಂತಹ ಅವನಿಂದ ಹೊರಹೊಮ್ಮಿದ ಹಾಗೂ ಪ್ರತ್ಯೇಕವಾದ ಅಸ್ತಿತ್ವವನ್ನು ಹೊಂದಿದ ಶಕ್ತಿಗಳು ಕೂಡ ಅವುಗಳು ಸತ್ಯಗಳೇ. ಭಗವಂತನಿಂದ ಹೊರಹೊಮ್ಮಿದಂತಹ ಪ್ರತ್ಯೇಕವಾದ ಅಸ್ತಿತ್ವವಾಗಲಿ ಅಥವಾ ಬ್ರಹ್ಮಾಂಡದ ಅಭಿವ್ಯಕ್ತಿ ಅಂತ ಅವನಿಂದ ಹೊರಹೊಮ್ಮಿದಂತಹ ಪ್ರತ್ಯೇಕವಾದ ಸತ್ಯ ಅಥವಾ ಶಕ್ತಿ, ಅಸ್ತಿತ್ವ, ಆ ಅಸ್ತಿತ್ವವನ್ನು ಹೊಂದಿದಂತಹ ಶಕ್ತಿಗಳು ಅದು ಕೂಡ ಸತ್ಯವೇ. ಇದು ಒಂದು ರೂಪಾಂತರಕ್ಕೆ ಒಂದು ಉದಾಹರಣೆ. ಇದನ್ನು ವಿಕಾರ ಅಥವಾ ಪರಿಣಾಮ ಎಂದು ಕರೀತಾರೆ. ವಿಕಾರಕ್ಕೆ ಇನ್ನೊಂದು ಉದಾಹರಣೆ ಹಾಲೊಂದು ಸತ್ಯ, ಹಾಲು ಸತ್ಯ, ಆದರೆ
ಹಾಲನ್ನು ನಾವು ಮೊಸರಾಗಿ ಪರಿವರ್ತಿಸ್ಬೋದು, ಚೇಂಜ್ ಮಾಡ್ಬೋದು. ಹೀಗೆ ಮೊಸರು ಹಾಲಿನ ಒಂದು ರೂಪಾಂತರ, ಹಾಲಿನ ಒಂದು ರೂಪಾಂತರವೇ ಮೊಸರು. ಆದರೆ ಹಾಲು ಮತ್ತು ಮೊಸರಿನ ಘಟಕಾಂಶಗಳು ಒಂದೇ. ಮೂಲತಃ ಮೊಸರು ಹಾಲಿನಿಂದಲೇ ಬಂದದ್ದು. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಕೆಳಕಂಡ ಒಂದು ಮಂತ್ರ ಇದೆ, ಐತದ್ ಆತ್ಯಂ ಇದಂ ಸರ್ವಂ, ಸಮಸ್ತ ಜಗತ್ತು ಬ್ರಹ್ಮನ್ ಆಗಿದೆ ಎಂದು ಈ ಮಂತ್ರ ನಿಸ್ಸಂಶಯವಾಗಿಯೂ ಸೂಚಿಸುತ್ತದೆ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಎಲ್ಲ ಜಗತ್ತು ಬ್ರಹ್ಮನೇ ಆಗಿದೆ ಅಂತೇಳಿ ಅಲ್ಲಿ ಅದು ಸೂಚಿಸ್ತದೆ. ಶ್ವೇತಾಶ್ವತ್ಥರ ಉಪನಿಷತ್ತಿನಲ್ಲಿ ಈ ಪರಮ ಸತ್ಯವು ಅನೂಹ್ಯವಾದ ಶಕ್ತಿಗಳನ್ನು ಹೊಂದಿದೆ, ಇದರಲ್ಲಿ ಬ್ರಹ್ಮನ್ ಆಗಿದೆ ಅಂತ ಹೇಳಿದರೆ ಈ ಬ್ರಹ್ಮನ್ ಇದರಲ್ಲಿ ಪರಮ ಸತ್ಯ ಕೂಡ, ಅವನಲ್ಲಿರುವ ಅನೇಕ ಶಕ್ತಿಗಳು ಕೂಡ ಅದನ್ನು ಹೊಂದಿದೆ ಅಂತೇಳಿ. ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯೇ ಪರಮ ಪ್ರಭುವಿನ ಈ ವಿವಿಧ ಶಕ್ತಿಗಳ ಅವುಗಳಿಗೆ ಸಾಕ್ಷಿಯಾಗಿದೆ. ಭಗವಂತ ಪರಮಪ್ರಭು ಒಂದು ಸತ್ಯಾಂಶ. ಆದ್ದರಿಂದ ಪರಮಪ್ರಭುವಿನಿಂದ ಏನೆಲ್ಲ ಸೃಷ್ಟಿಯಾಗುವುದು ಅದೆಲ್ಲವೂ ಕೂಡ ಸತ್ಯಾಂಶವೇ, ಎಲ್ಲವೂ ಸತ್ಯವೇ ಮತ್ತೆ ಪೂರ್ಣ. ಆದರೆ ಮೂಲ ಪೂರ್ಣ ಅದ ಸಂಪೂರ್ಣ ಪರಾತ್ಪರ ಸತ್ಯನು ಸದಾ ಒಂದೇ ರೀತಿಯಾಗಿ ಅವನು ಇರುತ್ತಾನೆ. ಪೂರ್ಣಾತ್ ಪೂರ್ಣಂ ಉದ್ದಚ್ಯತೆ ಪೂರ್ಣಸ್ಯ ಪೂರ್ಣಂ ಆದಾಯ. ಪರಾತ್ಪರ ಸತ್ಯನು ಎಷ್ಟು ಪರಿಪೂರ್ಣ ಅಂತ ಹೇಳಿದರೆ ಅವನಲ್ಲಿ ಲೆಕ್ಕವಿಲ್ಲದಷ್ಟು ಅಸಂಖ್ಯಾತ ಶಕ್ತಿಗಳು ಅವನಿಂದ ಹೊರಹೊಮ್ಮಿದ್ರು ಕೂಡ ಅವನಿಗಿಂತ ಬೇರೆಯಾಗಿ ತೋರುವ ಸೃಷ್ಟಿಗಳನ್ನು ಅಭಿವ್ಯಕ್ತಿಸಿದ್ರು ಕೂಡ ಆತ ತನ್ನ ವ್ಯಕ್ತಿತ್ವವನ್ನು ಪಾಲಿಸಿಕೊಂಡೇ ಬರ್ತಾನೆ. ಯಾವುದೇ ಸಂದರ್ಭದಲ್ಲಿ ಕೂಡ ಅವನಿಗೆ ನಾಶವೆಂಬುದೇ ಇಲ್ಲ. ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯು ಪರಮಪ್ರಭುವಿನ ಶಕ್ತಿಯ ರೂಪಾಂತರ. ಸ್ವತಃ ಪರಮಪ್ರಭು ಅಥವಾ ಪರಾತ್ಪರ ಸತ್ಯನೇ ಅಲ್ಲ, ಅವನು ಯಾವಾಗಲೂ ಅಖಂಡವಾಗಿಯೇ ಉಳಿತಾನೆ. ಆ ನಿರ್ಣಯಕ್ಕೆ ನಾವು ಬರಬೇಕು. ಐಹಿಕ ಜಗತ್ತು ಮತ್ತು ಜೀವಿಗಳು ಪರಾತ್ಪರ ಸತ್ಯ ಮತ್ತು ಬ್ರಹ್ಮನ್ ಆದ ಭಗವಂತ ದೇವೋತ್ತಮ ಪರಮ ಪುರುಷ ಪ್ರಭುವಿನ ಆ ಶಕ್ತಿಯ ರೂಪಾಂತರಗಳು. ಎಲ್ಲದಕ್ಕೂ ಮೂಲ ಅಕಾರನೇ ಭಗವಂತ. ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ಪರಾತ್ಪರ ಸತ್ಯನಾದ ಬ್ರಹ್ಮನ್ ಮೂಲ ಘಟಕಾಂಶ. ಉಳಿದ ಎಲ್ಲ ಅಭಿವ್ಯಕ್ತಿಗಳು ಈ ಘಟಕಾಂಶಗಳಿಂದ ಬಂದಂತಹ ರೂಪಾಂತರಗಳು. ಇದನ್ನು ತೈತರೀಯ ಉಪನಿಷತ್ತಿನಲ್ಲಿ ದೃಢಪಡಿಸಿ ಹೇಳಿದ್ದಾರೆ 3ನೇ ಅಧ್ಯಾಯದ 1ರಲ್ಲಿ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಅಂತ. ಈ ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯು ದೇವೋತ್ತಮ ಪರಮಪುರುಷನಾದ ಪರಾತ್ಪರ ಸತ್ಯನಿಂದಲೇ ಸಾಧ್ಯವಾಯಿತು. ಪರಾತ್ಪರ ಸತ್ಯನಾದ ಬ್ರಹ್ಮನ್ನೇ ಮೂಲ ಕಾರಣ. ಜೀವಿಗಳು ಬ್ರಹ್ಮಾಂಡದ ಅಭಿವ್ಯಕ್ತಿಗಳು ಈ ಕಾರಣದ ಪರಿಣಾಮಗಳು ಅಂತೇಳಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಕಾರಣವು ಸತ್ಯವಾದುದರಿಂದ ಪರಿಣಾಮಗಳು ಕೂಡ ಸತ್ಯವೇ, ಅವು ಮಾಯೆ ಆಗುವುದಿಲ್ಲ. ಐಹಿಕ ಮತ್ತು ಈ ಜೀವಿಗಳು ಪರಮಪ್ರಭುವಿನ ಐಹಿಕ ಜಗತ್ತು ಮತ್ತು ಈ ಜೀವಿಗಳು ನಾವೆಲ್ಲರೂ ಭಗವಂತನ ಒಂದು ಉತ್ಪನ್ನಗಳು ಎಂದು ಅಂಗೀಕರಿಸುವುದು ಮಾಯೆ ಎಂದು ಶಂಕರಾಚಾರ್ಯರು ಅಸಮಂಜಸವಾಗಿ ಸಾಧಿಸಲು ಬಯಸಿದರು. ಏಕೆಂದರೆ ಅವರ ಗ್ರಹಿಕೆಯಂತೆ ಈ ಐಹಿಕ ಜಗತ್ತು, ಅವರ ಗ್ರಹಿಕೆ ಆ ರೀತಿ ಇತ್ತು. ಈ ಐಹಿಕ ಜಗತ್ತಿನ ಮತ್ತು ಜೀವಿಗಳ ಅಸ್ತಿತ್ವವು ಪರಾತ್ಪರ ಸತ್ಯನಿಗಿಂತ ಬೇರೆ ಮತ್ತು ಪ್ರತ್ಯೇಕ ಅಂತೇಳಿ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಎಂಬ ಘೋಷವಾಕ್ಯವನ್ನು ಮಾಯವಾದಿ ತತ್ವಜ್ಞಾನಿಗಳು ಪ್ರಸಾರ ಮಾಡಿದ್ದಾರೆ. ಅಂದರೆ ಇಲ್ಲಿ ಪರಾತ್ಪರ ಸತ್ಯನು ಸತ್ಯ, ಬ್ರಹ್ಮಾಂಡದ ಅಭಿವ್ಯಕ್ತಿ. ಆದರೆ ಬ್ರಹ್ಮಾಂಡದ ಅಭಿವ್ಯಕ್ತಿ ಮತ್ತು ಜೀವಿಗಳು ಅವುಗಳು ಕೇವಲ ಮಿಥ್ಯೆ ಅಥವಾ ಅವುಗಳೆಲ್ಲವೂ ಪರಮ ಸತ್ಯ ಹಾಗೂ ಐಹಿಕ ಜಗತ್ತು ಮತ್ತು ಜೀವಿಗಳು ಪ್ರತ್ಯೇಕವಾದ ಅಸ್ತಿತ್ವವನ್ನು ಹೊಂದಿಲ್ಲ. ಏನು ಪರಾತ್ಪರ ಸತ್ಯನು ಸತ್ಯ, ಬ್ರಹ್ಮಾಂಡದ ಅಭಿವ್ಯಕ್ತಿ ಮತ್ತು ಜೀವಿಗಳು ಕೇವಲ ಮಿಥ್ಯೆ ಅಥವಾ ಅವುಗಳೆಲ್ಲವೂ ಪರಮ ಸತ್ಯ ಹಾಗೂ ಐಹಿಕ ಜಗತ್ತು ಮತ್ತು ಜೀವಿಗಳು ಪ್ರತ್ಯೇಕವಾದ ಅಸ್ತಿತ್ವವನ್ನು ಹೊಂದಿಲ್ಲ. ಆದ್ದರಿಂದ ಭಗವಂತ ಜೀವಿಗಳು ಮತ್ತು ಐಹಿಕ ಪ್ರಕೃತಿಗಳು ಅಖಂಡ ಅಜ್ಞಾತ ಎಂದು ಸಾಧಿಸುವಂತಹ ಬರದಲ್ಲಿ ಶಂಕರಾಚಾರ್ಯರು
ದೇವೋತ್ತಮ ಪರಮಪುರುಷನ ಮಹಿಮೆಗಳನ್ನು ಆಚ್ಛಾದಿಸಲು ಇಲ್ಲಿ ಪ್ರಯತ್ನಿಸಿದ್ದಾರೆ ಎಂಬ ನಿರ್ಣಯಕ್ಕೆ ನಾವು ಬರಬಹುದು. ಐಹಿಕ ಬ್ರಹ್ಮಾಂಡದ ಸೃಷ್ಟಿಯೇ ಮಿಥ್ಯ ಅಂತೇಳಿ ಅವರು ಭಾವಿಸಿದ್ದಾರೆ, ಅದನ್ನು ವಾದಿಸ್ತಾರೆ ಅವರು ಹಾಗೆ. ಆದರೆ ಇದು ಒಂದು ದೊಡ್ಡ ಪ್ರಮಾಣದ ದೇವೋತ್ತಮ ಪರಮಪುರುಷನು ಸತ್ಯನಾದಲ್ಲಿ ಅವನ ಸೃಷ್ಟಿ ಹೇಗೆ ಅದು ಸುಳ್ಳಾಗ್ತದೆ? ಸಾಮಾನ್ಯ ವ್ಯವಹಾರಗಳಲ್ಲಿ ಕೂಡ ಈ ಐಹಿಕ ಬ್ರಹ್ಮಾಂಡದ ಅಭಿವ್ಯಕ್ತಿಯು ಸುಳ್ಳು ಅಂತ ಹೇಳಿ ಯೋಚಿಸಲಿಕ್ಕೆ ಆಗುವುದಿಲ್ಲ. ವೈಷ್ಣವ ತತ್ವಜ್ಞಾನಿಗಳು ಬ್ರಹ್ಮಾಂಡದ ಸೃಷ್ಟಿಯನ್ನು ಸುಳ್ಳು ಅಂತೇಳಿ ಎಂದಿಗೂ ಹೇಳಿಲ್ಲ, ತಾತ್ಕಾಲಿಕ ಅಂತೇಳಿ ಹೇಳ್ತಾರೆ. ದೇವೋತ್ತಮ ಪರಮಪುರುಷನಿಂದ ಪ್ರತ್ಯೇಕವಾಗಿದೆ ಅಂತ ಹೇಳ್ಬೋದು, ಆದರೆ ಅದು ಪ್ರಭುವಿನ ಶಕ್ತಿಯಿಂದ ಅದ್ಭುತವಾಗಿ ಸೃಷ್ಟಿಯಾಗಿರುವುದನ್ನು ಮಿಥ್ಯೆ ಎಂದು ಕರೆಯುವುದು ಅದು ದೈವ ನಿಂದನೆಯಾಗ್ತದೆ. ಭಕ್ತರಲ್ಲದವರು ಈ ಐಹಿಕ ಪ್ರಕೃತಿಯ ಅದ್ಭುತ ಸೃಷ್ಟಿಯನ್ನು ವಸ್ತು ಸಹ ಅವರು ಮೆಚ್ಚುತ್ತಾರೆ. ಆದರೆ ಈ ಐಹಿಕ ಸೃಷ್ಟಿಯ ಹಿನ್ನೆಲೆಯಲ್ಲಿರುವ ದೇವೋತ್ತಮ ಪರಮಪುರುಷನ ಬುದ್ಧಿ ಮತ್ತು ಶಕ್ತಿಯನ್ನು ಅವರು ಮೆಚ್ಚುವುದಿಲ್ಲ. ಶ್ರೀಪಾದ ರಾಮಾನುಜಾಚಾರ್ಯರು ಐತರೇಯ ಉಪನಿಷತ್ತಿನ ಒಂದು ಸೂತ್ರವನ್ನು 1.1 ಅಲ್ಲಿ ಪ್ರಸ್ತಾಪಿಸ್ತಾರೆ. ಆತ್ಮವ ಇದಂ ಅಗ್ರ ಅಸೀತ್, ಅಂದರೆ ಈ ಪರಮ ಆತ್ಮ ಏನಿದೆಯೋ ಅದು ಸೃಷ್ಟಿಗೆ ಮೊದಲೇ ಅಸ್ತಿತ್ವದಲ್ಲಿ ಇತ್ತು, ಅದನ್ನು ಇಲ್ಲಿ ಒತ್ತಿ ಹೇಳಿದ್ದಾರೆ. ದೇವೋತ್ತಮ ಪರಮಪುರುಷನು ಸಂಪೂರ್ಣ ಆಧ್ಯಾತ್ಮಿಕ, ಆದರೆ ಸೃಷ್ಟಿಯ ಮೂಲನಾಗುವುದು ಅವನಿಗೆ ಹೇಗೆ ಸಾಧ್ಯವಾಯಿತು ಮತ್ತು ಅವನೊಳಗೆ ಈ ಐಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳೆರಡನ್ನು ಇಟ್ಟುಕೊಳ್ಳುವುದು ಹೇಗೆ ಸಾಧ್ಯವಾಯಿತು ಎಂದು ಯಾರಾದರೂ ವಾದ ಮಾಡಬಹುದು. ಈ ಪಂಥ ಆಹ್ವಾನಕ್ಕೆ ಉತ್ತರಿಸಲು ಶ್ರೀಪಾದ ರಾಮಾನುಜಾಚಾರ್ಯರು ತೈತರೀಯ ಉಪನಿಷತ್ತಿನಲ್ಲಿ ಒಂದು ಮಂತ್ರವನ್ನು 3.1 ಅದರಲ್ಲಿ ಉದ್ಧರಿಸ್ತಾರೆ. ಯಥೋ ಯವ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಶಂವಿಸತಿ ವಿಶಂತಿ. ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಯು ಭಗವಂತ ದೇವೋತ್ತಮ ಪರಮಪುರುಷ ಸತ್ಯನಿಂದ ಹೊರಹೊಮ್ಮುತ್ತದೆ, ಪರಮ ಸತ್ಯದಲ್ಲಿ ವಿಶ್ರಾಮಿಸುತ್ತದೆ. ಹಾಗೆ ಪ್ರಳಯದ ಅನಂತರ ಕೂಡ ದೇವೋತ್ತಮ ಪರಮಪುರುಷನಾದ ಪರಮ ಸತ್ಯನ ಆ ದೇಹವನ್ನು ಮತ್ತೆ ಅದು ಪ್ರವೇಶಿಸ್ತದೆ ಎಂಬುದು ಈ ಮಂತ್ರ ನಮಗೆ ದೃಢಪಡಿಸ್ತದೆ. ಜೀವಿಯು ಮೂಲತಃ ಅವನು ಆಧ್ಯಾತ್ಮಿಕ. ಅವನು ಈ ಆಧ್ಯಾತ್ಮಿಕ ಜಗತ್ತನ್ನು ಅಥವಾ ಈ ಭಗವಂತ ಪರಮ ಪ್ರಭುವಿನ ದೇಹವನ್ನು ಪ್ರವೇಶಿಸಿದಾಗ ಜೀವಿ ಬಿಡಿಯಾದ ಆತ್ಮವಾಗಿ ತನ್ನ ವ್ಯಕ್ತಿತ್ವವನ್ನು ಹಾಗೆಯೇ ಉಳಿಸಿಕೊಳ್ತಾರೆ. ಇದಕ್ಕೆ ಶ್ರೀಪಾದ ರಾಮಾನುಜಾಚಾರ್ಯ ಒಂದು ಸಾದೃಶ್ಯವನ್ನು ಕೊಡ್ತಾರೆ. ಒಂದು ಹಸಿರು ಹಕ್ಕಿಯು ಹಸಿರು ಮರವನ್ನು ಪ್ರವೇಶಿಸಿದಾಗ ಅದು ಮರದಲ್ಲಿ ಐಕ್ಯವಾಗುವುದಿಲ್ಲ, ಅದು ಮರದ ಹಸಿರಿನಲ್ಲಿ ಮುಚ್ಚಿ ಹೋದಾಗೆ ಅಥವಾ ಕರಗಿ ಹೋದಂತೆ ತೋರಿದ್ರು ಕೂಡ ಹಕ್ಕಿಯಾಗಿ ತನ್ನ ಅಸ್ತಿತ್ವವನ್ನು ಅದು ಉಳಿಸಿಕೊಂಡು ಇರುತ್ತದೆ. ಇನ್ನೊಂದು ಸಾದೃಶ್ಯ ಕೊಡಬೇಕಾದ್ರೆ ಒಂದು ಪ್ರಾಣಿ ಕಾಡನ್ನು ಪ್ರವೇಶಿಸಿದಾಗ ತೋರಿಕೆಗೆ ಅದು ಕಾಡಿನೊಳಗೆ ಹೋಯಿತು, ಮತ್ತೆ ಕಾಣುವುದೇ ಇಲ್ಲ, ತನ್ನ ಅಸ್ತಿತ್ವವನ್ನು ಆದರೆ ಅದು ಉಳಿಸಿಕೊಂಡಿರ್ತದೆ. ಅದೇ ರೀತಿಯಲ್ಲಿ ಈ ಐಹಿಕ ಅಸ್ತಿತ್ವದಲ್ಲಿ ಐಹಿಕ ಶಕ್ತಿ ಮತ್ತು ತಟಸ್ಥ ಶಕ್ತಿಯ ಜೀವಿಗಳು ಎರಡೂ ತಮ್ಮ ವೈಯಕ್ತಿಕತೆಯನ್ನು ಕಾಪಾಡಿಕೊಂಡು ಬಂದಿದೆ. ಹೀಗೆ ದೇವೋತ್ತಮ ಪರಮಪುರುಷನ ಶಕ್ತಿಗಳು ಬ್ರಹ್ಮಾಂಡದ ಅಭಿವ್ಯಕ್ತಿಯೊಡನೆ ಅನುಸಂಧಾನ ಮಾಡಿದ್ರು ಅವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡಿರ್ತದೆ. ಆದ್ದರಿಂದ ಐಹಿಕ ಮತ್ತು ಆಧ್ಯಾತ್ಮಿಕ ಈ ಐಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಒಡನೆ ಬೆರೆಯುವುದು ವೈಯಕ್ತಿಕತೆಯ ನಷ್ಟಕ್ಕೆ ಕಾರಣ ಆಗುವುದಿಲ್ಲ ಅಂತೇಳಿ ಶ್ರೀರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರಕಾರ ಭಗವಂತ ಪ್ರಭುವಿನ ಈ ಶಕ್ತಿಗಳೆಲ್ಲ ಒಂದೇ ಆದರೂ ಕೂಡ ಪ್ರತಿಯೊಂದು ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಉಳಿಸಿಕೊಂಡಿರ್ತದೆ. ವೇದಾಂತ ಸೂತ್ರದ ಆನಂದಮಯೋ ಅಭ್ಯಾಸ ಎಂಬ ಶಬ್ದಗಳನ್ನು ತಪ್ಪಾಗಿ ಅರ್ಥೈಸುವ ಮೂಲಕ ಶ್ರೀಪಾದ ಶಂಕರಾಚಾರ್ಯರು ಓದುಗರನ್ನು ದಿಕ್ಕು ತಪ್ಪಿಸಲಿಕ್ಕೆ ಅವರು ಪ್ರಯತ್ನಿಸಿದ್ದಾರೆ. ಅಲ್ಲದೆ ಅವರು ವೇದವ್ಯಾಸರಲ್ಲಿ ದೋಷವನ್ನು ಕಂಡುಹಿಡಿಯಲಿಕ್ಕೆ ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರೆ. ವೇದಾಂತ ಸೂತ್ರದ ಎಲ್ಲ ಸೂತ್ರಗಳನ್ನು ಇಲ್ಲಿ ಪರೀಕ್ಷಿಸುವಂಥ ಅಗತ್ಯ ಇಲ್ಲ, ಏಕೆಂದರೆ ವೇದಾಂತ ಸೂತ್ರವನ್ನು ಪ್ರತ್ಯೇಕ ಸಂಪುಟವಾಗಿ ಪ್ರಕಟಿಸಲು ನಾವು ಉದ್ದೇಶಿಸಿದ್ದೇವೆ. ಹರೇ ಕೃಷ್ಣ. ಇಲ್ಲಿ 2 ಶ್ಲೋಕದಲ್ಲಿ ಕೂಡ ನಾವು ಇವತ್ತು ಶಂಕರಾಚಾರ್ಯರ
ಹೀಗೆ ಅವರು ವಿರೋಧವಾಗಿ ಮಾಡಿದ್ದಾರೆ. ಆ ಮಾಯವಾದಿ ದರ್ಶನದ ಬಗ್ಗೆ ನಾವು ಇವತ್ತು ತಿಳಿದುಕೊಂಡೆವು. ಹರೇ ಕೃಷ್ಣ. ಏನಿದು ತಿರುಗುತ್ತಾ ಉಂಟು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಿಗ್ನಲ್ ಹೋಗ್ತಾ ಉಂಟಾ ಅಂತ ಗೊತ್ತಿಲ್ಲ, ತಿರುಗುತ್ತಾ ಉಂಟು ನಿಮಗೆ. 6:2 ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ಭಕ್ತ ವೃಂದಕ್ಕೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ की जय. जगद्गुरु श्रीला प्रभुपाद की जय. गुरु महा